ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ಎಸ್ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ. ನಾವು ಮಂಗಳೂರು ಜುವೆಲ್ಸ್ ವತಿಯಿಂದ ಒಂದು ಜ್ಯುವೆಲ್ರಿಯನ್ನ ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತೀವಿ. ಆ ಒಂದು ಜ್ಯುವೆಲ್ರಿಯನ್ನ ನೀವು ಸರಿಯಾಗಿ ಗಮನಿಸಿ ಅದರ ನಿಖರವಾದ ಬೆಲೆಯನ್ನು ನಮಗೆ ಕರೆ ಮಾಡಿ ತಿಳಿಸಿದಲ್ಲಿ ನಿಮಗೆ ಮಂಗಳೂರು ಜುವೆಲ್ಸ್ ವತಿಯಿಂದ ಒಂದು ವಿಶೇಷವಾದ ಬಹುಮಾನ ಉಡುಗೊರೆಯಾಗಿ ಸಿಗೋದಕ್ಕಿದೆ. ಅಷ್ಟೇ ಅಲ್ಲದೆ ಯಾರೆಲ್ಲ ಕಾಲನ್ನು ಮಾಡಿರ್ತೀರೋ ಅವರು ನಿಖರವಾದ ಬೆಲೆಯನ್ನು ಗೆಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರು ನಮ್ಮ ಕಾಲರ್ಗಳಿಗೂ ಕೂಡ ಒಂದು ವಿಶೇಷವಾದ ಬಹುಮಾನವನ್ನು ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾರೆ. ಎಸ್, ಇವತ್ತು ಮಂಗಳೂರು ಜುವೆಲ್ಸ್ ಬಗ್ಗೆ ಹಾಗೆ ಇವತ್ತು ತೋರಿಸ್ತಾ ಇರುವಂತಹ ಆಭರಣದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿವ್ಯಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಬಾರಿ ಕೂಡ ಮಂಗಳೂರು ಜುವೆಲ್ಸಿಂದ ಒಂದೊಂದು ವಿಶೇಷವಾದಂತಹ ಆಭರಣವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಪ್ರತಿ ಬಾರಿ ಕೂಡ ನಮ್ಮ ವೀಕ್ಷಕ ಬಾಂಧವರು ಹೆಚ್ಚಿನ ರೀತಿಯ ಸ್ಪಂದನೆಯನ್ನು ವ್ಯಕ್ತಪಡಿಸಿರೋದ್ರಿಂದ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದೆ. ಜೊತೆಗೆ ಮಂಗಳೂರು ಜುವೆಲ್ಸ್ ವತಿಯಿಂದ ಕೂಡ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಯಾರೆಲ್ಲ ಕಾಲರ್ ಆಗಿರ್ತಾರೋ ಅಥವಾ ಸರಿಯಾಗಿ ಈ ಒಂದು ಆಭರಣದ ನಿಖರವಾದ ಬೆಲೆಯನ್ನು ಗೆಸ್ ಮಾಡಿರ್ತಾರೋ ಅವರು ಕೂಡ ಒಂದು ವಿಶೇಷವಾದ ಬಹುಮಾನವನ್ನು ಮಂಗಳೂರು ಜುವೆಲ್ಸಿಂದ ಪಡ್ಕೊಂಡಿರ್ತಾರೆ. ಜೊತೆಗೆ ಆಭರಣವನ್ನು ಕೂಡ ಮಂಗಳೂರು ಜುವೆಲ್ಸಿಂದ ಪರ್ಚೇಸ್ ಮಾಡಿರುವಂತಹ ನಮ್ಮ ವೀಕ್ಷಕ ಬಾಂಧವರು ಕೂಡ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಮಂಗಳೂರು ಜುವೆಲ್ಸ್ಗೆ ನಾವು ಒಂದು ಚಿನ್ನ ಖರೀದಿಗೆ ಹೋದರೆ ಅಲ್ಲಿಯ ಸಿಬ್ಬಂದಿಗಳು ನಮಗೆ ತುಂಬ ಆತ್ಮೀಯವಾಗಿ ನಮ್ಮ ಜೊತೆಗೆ ಪ್ರತಿಕ್ರಿಯಿಸ್ತಾರೆ. ಹಾಗೆ ಎಲ್ಲ ಆಭರಣಗಳನ್ನು ನಮಗೆ ನೀಟಾಗಿ ತೋರಿಸ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನುವಂತಹ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಂಗಳೂರು ಜುವೆಲ್ಸ್ಗೆ ಹೋದವರಿಗೆಲ್ಲ ಒಂದು ಮಂಗಳೂರು ಜುವೆಲ್ಸ್ ಬಗ್ಗೆ ಅತಿಯಾದಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಮಂಗಳೂರು ಜುವೆಲ್ಸ್ ಅವರು 31 ವರ್ಷಗಳಿಂದ ನಮ್ಮ ಬೆಂಗಳೂರಿನಲ್ಲಿ ಅವರ ಶಾಖೆಯನ್ನು ಆರಂಭಿಸಿ ಅದೆಷ್ಟೋ ಗ್ರಾಹಕರನ್ನು ಹೊಂದಿದ್ದು ಗುಣಮಟ್ಟದ ಸೇವೆಯನ್ನು ನೀಡೋದ್ರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ಪುತ್ತೂರಿಗೆ ಈಗ ಹೊಸ ಶಾಖೆಯನ್ನು ಆರಂಭ ಮಾಡಿರೋದ್ರಿಂದ ನಮ್ಮ ಗ್ರಾಹಕರನ್ನು ತಲುಪುವ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮಂಗಳೂರು ಜುವೆಲ್ಸ್ ಅಂತ ಹೇಳಿದ ಕೂಡಲೇ ಒಂದು ಲೈಟ್ ವೇಟ್ ಜ್ಯುವೆಲ್ರಿಗೆ ತುಂಬ ಫೇಮಸ್ ಅಂತಾನೆ ಹೇಳ್ಬೋದು. ಜೊತೆಗೆ ಅವರೇ ತಯಾರಕರು ಕೂಡ ವಿತರಕರು ಕೂಡ ಆಗಿರೋದ್ರಿಂದ ಮಂಗಳೂರು ಜುವೆಲ್ಸಿಂದ ನಮಗೆ ಅದರ ಮೇಕಿಂಗ್ ಚಾರ್ಜ್ ಹಾಗೆ ವೇಸ್ಟೇಜ್ನಲ್ಲಿ ವಿಶೇಷವಾದ ರಿಯಾಯಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಮಾನ್ಸೂನ್ ಆಫರ್ಗಳನ್ನು ಕೂಡ ಹಾಕಿದ್ದಾರೆ. ಅದರ ಬಗ್ಗೆ ಕೂಡ ನಾವು ಲಾಸ್ಟ್ ಸಂಚಿಕೆಯಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಎಸ್, ಈಗ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಇವತ್ತು ಕೆಲವರು ವರಮಹಾಲಕ್ಷ್ಮಿಯನ್ನು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಇನ್ನು ಕೆಲವರು 28ಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ನಾವು ಈ ಶುಕ್ರವಾರ ಕೂಡ ತಲುಪಿಸ್ತಾ ಇದ್ದೀವಿ. ಜೊತೆಗೆ ಮಂಗಳೂರು ಜುವೆಲ್ಸ್ ಅವರು ನಮ್ಮೆಲ್ಲ ಲಕ್ಷ್ಮಿಯರ ಮನಸ್ಸು ಗೆಲ್ಲೋದಕ್ಕಾಗಿ ಮಂಗಳೂರು ಜುವೆಲ್ಸಿಂದ ಅಲ್ಲಿನ ಆಭರಣಗಳಿಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾದ ರಿಯಾಯಿತಿಯನ್ನು ಏನು ವೇಸ್ಟೇಜಲ್ಲಿ ತುಂಬ ಮೇಕಿಂಗ್ ಚಾರ್ಜಲ್ಲಿ ಕೂಡ ವಿಶೇಷವಾದ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ದಿವ್ಯಾ ಅವರಿದ್ದಾರೆ. ದಿವ್ಯಾ ಅವರೇ, ಏನೆಲ್ಲ ವಿಶೇಷ ಆಫರ್ಗಳಿದೆ ಈಗ? ಹೌದು, ನೀವು ಹೇಳಿದಾಗೆ ಮಹಾಲಕ್ಷ್ಮಿ ಹಬ್ಬ. ಸೊ ಹೆಣ್ಮಕ್ಳಿಗೆ ಎಲ್ಲ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಎಲ್ಲರ ಮನಸ್ಸಲ್ಲಿ ಇರ್ತದೆ, ನಮಗೆ ಚಿನ್ನ ತಗೊಳ್ಬೇಕು, ಲಕ್ಷ್ಮಿ ಬರಬೇಕು, ಸಂಪತ್ತು ಬರಬೇಕು ಅಂತಾನೆ ಈ ಹಬ್ಬವನ್ನ ಆಚರಿಸೋದು ನಾವು. ಸೊ ಅದಕ್ಕೆ ಹೆಲ್ಪ್ ಆಗ್ಬೇಕು, ಅವರಿಗೊಂದು ಖುಷಿ ತರಬೇಕು ಅಂತ ಹೇಳಿ ವೇಸ್ಟೇಜ್ ಅಂತ ಏನಿದೆ ಅದರಲ್ಲಿ ನಾವು ಫ್ಲಾಟ್ 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೀವಿ. ಕಂಪೇರ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಡಿಸ್ಕೌಂಟ್ ಇದು. ನಾವೊಂದು ಪ್ಲಾನ್ ಮಾಡಿರ್ತೇವೆ ಇಂತ ಒಂದು ಐಟಮ್ ತಗೊಳ್ಬೇಕು ಅಂತ, ಅದ್ರದ್ದು ನಿಮಗೆ 50% ಅಲ್ಲಿ ಸಿಗ್ತಾ ಇದೆ. ಹೆಲ್ಪ್ ಆಗ್ತದೆ ನಿಮಗೆ. ಯಾಕಂದ್ರೆ ನಮ್ಗೆ ಒಂದ್ಸಲ ಯಾವ್ದೋ ವೇಸ್ಟೇಜ್ ಅಂತ ಅಂದಾಗ ನಮ್ಗೆ ತುಂಬಾ ಬೇಜಾರಾಗೋದು. ಚಿನ್ನ ತಗೊಂಡಾಗ ಅಯ್ಯೋ ಇಷ್ಟು ಗ್ರಾಮ್ ಸುಮ್ಮನೆ ವೇಸ್ಟೇಜ್ ಅಲ್ಲಿ ಹೋಯ್ತಲ್ಲ ಅನ್ನೋಂತಹ ಫೀಲ್ ನಮ್ಗೆ ಖಂಡಿತವಾಗ್ಲೂ ಎಲ್ಲರಿಗೂ ಇರುತ್ತೆ. ಸೊ ಅಂಥವರಿಗೆ, ಯಾಕಂದರೆ ಎಲ್ಲರಿಗೂ ಬೇಜಾರಾಗುತ್ತೆ ನಮಗೆ, ಅಯ್ಯೋ ಸುಮ್ಮನೆ ವೇಸ್ಟೇಜಿಗೆ ಕೊಟ್ವಲ್ಲ ದುಡ್ಡು ಅಂತ. ಸೊ ಈ ಟೈಮಲ್ಲಿ ನೀವೇನಾದರೂ ಚಿನ್ನ ಖರೀದಿಯನ್ನು ಮಾಡಿದ್ರೆ ನಿಮಗೆ ವೇಸ್ಟೇಜಲ್ಲಿ ಫ್ಲ್ಯಾಟ್ 50% ಡಿಸ್ಕೌಂಟನ್ನು ಮಂಗಳೂರು ಜುವೆಲ್ಸಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇವತ್ತಿನ ಚಿನ್ನದ ರೇಟು 14,710 ರೂಪಾಯಿ ಇದೆ. ಸೊ ನೀವು ಪ್ರತಿ ವಾರ ಗಮನಿಸ್ತಾ ಇದ್ದರೆ ವಾರಕ್ಕೂ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಸೊ ಅದಕ್ಕೆ ನಾವು ಹೇಳಿದ್ದು ವಿಶೇಷವಾದ ಸ್ಕೀಮ್ಗಳು ಕೂಡ ಮಂಗಳೂರು ಜುವೆಲ್ಸಲ್ಲಿ ಇದೆ. ನಮ್ಗೆ ಚಿನ್ನದ ರೇಟ್ ಮೇಲೆ ಹೋದಾಗಲೇ ಅನ್ಸೋದು ಅಯ್ಯೋ ನಾವು ಸ್ಕೀಮ್ ಮಾಡಬೇಕಿತ್ತು ಅನ್ನುವಂತಹ ಫೀಲ್ ಬರುತ್ತೆ. ಸೊ ಹಾಗಾಗಿ ನಮಗೆ ಅಂತಹದೊಂದು ಹೂಡಿಕೆಯ ಪ್ಲಾನ್ ಇದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಎಸ್, ನಮಗೆ ಪ್ರತಿ ಬಾರಿ ಕೂಡ ವಿಶೇಷವಾಗಿ ನಮ್ಮ ಗ್ರಾಹಕ ಬಾಂಧವರು ಕರೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಕೂಡ ಕರೆ ಬರ್ತಾನೆ ಇದೆ. ಎಸ್, ನಮ್ಮ ಮೊದಲ ಕಾಲರ್ ಯಾರು ಅಂತ ನೋಡುವಂತಹ ಸಮಯ. ಎಸ್, ಅದಕ್ಕಿಂತ ಮೊದಲು ಇವತ್ತು ಡಿಸ್ಪ್ಲೇಲಿ ನಾವು ಗೋಲ್ಡನ್ನ ಮಂಗಳೂರು ಜುವೆಲ್ಸ್ ವತಿಯಿಂದ ತೋರಿಸುವಂತಹ ಜ್ಯುವೆಲ್ರಿಯನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ಎಸ್, ಈ ಬಗ್ಗೆ
ದಿವ್ಯಾ ಅವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಕಾಲರ್ಗಳು ಕೂಡ ಇದನ್ನ ಸರಿಯಾಗಿ ಗಮನಿಸಿ ನಮಗೆ ಅದರ ಬೆಲೆಯನ್ನ ಹೇಳಬೇಕಾಗತ್ತೆ. ಸೊ ಈ ಒಂದು ಜ್ಯುವೆಲ್ರಿಯ ಬಗ್ಗೆ ತಿಳಿಸ್ಕೊಡಿ ದಿವ್ಯಾ ಅವರೇ. ಮ್ಯಾಮ್ ಇದೊಂದು ಲಾಂಗ್ ಹಾರ, ನೆಕ್ಲೆಸ್ ಅಲ್ಲ ಹಾರ ಆಗಿದೆ ಇದು. ಇದು ಹೇಗಂದ್ರೆ ಲಕ್ಷ್ಮಿ ಇದೆ ಇದ್ರಲ್ಲಿ, ಲಕ್ಷ್ಮಿ ಮತ್ತೆ ನವಿಲಿನ ವಿನ್ಯಾಸ ಇದೆ. ನಾವು ನೀಟಾಗಿ ನೋಡ್ಬೋದು ಲಕ್ಷ್ಮಿ ಮೋಟಿವ್ಸ್ ಹೇಗೆ ಎದ್ದು ಕಾಣ್ತಾ ಇದೆ ಅಂದ್ರೆ ಎಂಬೋಸ್ ಆಗಿದೆ ಇದ್ರಲ್ಲಿ. ಮತ್ತೆ ನೀವು ನೋಡ್ಬೋದು ನವಿಲಿನಲ್ಲಿ ಏನಿದೆ ಅಂದ್ರೆ ಕಣ್ಣು ಸ್ಪೆಷಲ್ ಆಗಿ ಮೆನ್ಷನ್ ಆಗ್ತದೆ. ಕಣ್ಣಲ್ಲಿ ಸ್ಟೋನ್ ಅನ್ನ ಇಟ್ಟು ನಾವು ಡಿಸೈನ್ಸ್ ಮಾಡಿದೀವಿ. ಇದು ನಿಮಗೆ ಹೇಗೆ ಬರ್ತದೆ ಅಂದ್ರೆ ತುಂಬಾ ಲೈಟ್ ಕೂಡ ಅಲ್ಲ, ಇದು ಫಂಕ್ಷನ್ ವೇರ್, ಟೆಂಪಲ್ ಜ್ಯುವೆಲ್ರಿ ಫಂಕ್ಷನ್ ವೇರ್ ಸ್ಪೆಷಲ್ ಆಗಿ. ಇದು ತುಂಬಾ ಲೈಟ್ ಅಲ್ಲ, ತುಂಬಾ ಹೆವಿನೂ ಅಂತ ಅಲ್ಲ, ಬಜೆಟ್ ಫ್ರೆಂಡ್ಲಿ ಹಾರ ಇದು. ಓಕೆ, ಈಗ ದಿವ್ಯಾ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ನಮಗೊಂದು ಯುನೀಕ್ ಡಿಸೈನ್ ಥರ ಇದು ಕಾಣಿಸ್ತಾ ಇದೆ. ನವಿಲು ಇದೆ, ಸಂಪೂರ್ಣವಾಗಿ ಹಾರದಲ್ಲಿ ನವಿಲ್ನ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಒಂದು ಅಲ್ವಾ ಸ್ಟೋನ್ ರೂಬಿ ಸ್ಟೋನ್ ಕಾಣಿಸ್ತಾ ಇದೆ, ರೂಬಿ ಮತ್ತೆ ಎಮರಾಲ್ಡ್. ಓಕೆ ಓಕೆ, ಕಣ್ಣಿನ ಆಕಾರವನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಪೆಂಡೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ತೀರಾ ಲೈಟ್ ವೆಯ್ಟ್ ಕೂಡ ಅಲ್ಲ, ಒಂದು ಫಂಕ್ಷನ್ ವೇರ್ ಮಾಡುವಂತಹ ಆಭರಣ ಇದು. ಟ್ರೆಡಿಷನಲ್ ಕೂಡ ಹೌದು, ಆಂಟಿಕ್ ಕೂಡ ಹೌದು. ಸೊ ಹಾಗಾಗಿ ಇದು ತೀರಾ ಲೈಟ್ ವೆಯ್ಟ್ ಕೂಡ ಅಲ್ಲ, ತೀರಾ ಹೆವಿ ಕೂಡ ಅಲ್ಲ. ಒಂದು ನೀಟಾಗಿ ಆ ಡಿಸೈನ್ ಅನ್ನು ಗಮನಿಸಿ ನಮ್ಮ ಕಾಲರ್ಗಳು ನಮಗೆ ಅದರ ಒಂದು ಪ್ರೈಸ್ ಅನ್ನ ಗೆಸ್ ಮಾಡಿ ತಿಳಿಸ್ಬೇಕಾಗತ್ತೆ. ಎಸ್, ನಮ್ಮ ಫಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ವಿಶ್ವನಾಥ್ ಅವರು ಪಾಲ್ತಾಡಿಂದ. ನನ್ನ ಧ್ವನಿ ಕೂಡ ನನಗೆ ಕೇಳಿಸ್ತಾ ಇದೆ. ಟಿವಿ ಆನ್ ಮಾಡಿದ್ದೀರಾ ಅಥವಾ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ? ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀನಿ. ಎಸ್ ಎಸ್ ಎಸ್, ಓಕೆ ಸರ್. ಮೊಬೈಲ್ ಅನ್ನ ಮ್ಯೂಟ್ ಮಾಡಿ. ನಾವು ತೋರಿಸ್ತಾ ಇರುವಂತ ಆಭರಣವನ್ನ ಇವತ್ತು ನೋಡಿದ್ರಿ ಅಂತ ಅನ್ಕೊಳ್ತೀನಿ ನಾನು. ನೋಡಿದ್ರ ಸರ್ ನೀಟಾಗಿ? ನವಿಲಿನ ಡಿಸೈನ್ ಇದೆ. ಇದು ತುಂಬಾ ಲೈಟ್ ವೇಟ್ ಕೂಡ ಅಲ್ಲ, ತುಂಬಾ ಹೆವಿ ಜ್ಯುವೆಲ್ರಿ ಕೂಡ ಅಲ್ಲ. ಹಾಗಾಗಿ ನೀವು ಇವತ್ತಿನ ಬೆಲೆ 14,710 ರೂಪಾಯಿ ಇದೆ ಗ್ರಾಮಿಗೆ. ಹಾಗಾಗಿ ಸರಿಯಾಗಿ ಗೆಸ್ ಮಾಡಿ ಹೇಳಬೇಕಾಗತ್ತೆ ನೀವು. ಎಸ್, ಎಷ್ಟಿದೆ ಸರ್ ಇದರ ರೇಟ್? ಇದರ ಬೆಲೆ ಒಂದು 2,80,000. 2,80,000ನಾ? 2 ಲಕ್ಷ. ಓಕೆ ಓಕೆ, 2,80,000 ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರು. ಓಕೆ, ಕಾರ್ಯಕ್ರಮದ ಕೊನೆವರೆಗೂ ನೋಡಿ ಸರ್, ಅಲ್ಲಿ ನಿಮಗೆ ಕೊನೆಯಲ್ಲಿ ನಾವು ಬೆಲೆಯನ್ನ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ಕೂಡ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದೀವಿ, ಇದು ಬರೀ ಚಿಕ್ಕ ನೆಕ್ಲೇಸ್ ಅಲ್ಲ, ಸ್ವಲ್ಪ ಉದ್ದಕ್ಕಿರುವಂತಹ ಹಾರ, ಜೊತೆಗೆ ಪೆಂಡೆಂಟ್ ಕೂಡ ಇದೆ. ನವಿಲಲ್ಲಿ ಡಿಸೈನ್ ಇದೆ, ಕಂಪ್ಲೀಟ್ ಡಿಸೈನ್ ನವಿಲ್ನ ಆಕಾರದಲ್ಲಿದೆ. ಜೊತೆಗೆ ಪೆಂಡೆಂಟ್ ಕೂಡ ಸ್ವಲ್ಪ ದೊಡ್ಡದಾಗಿ ಇದೆ. ಹಾಗಾಗಿ ಸರಿಯಾಗಿ ಗಮನಿಸಿ ಗೆಸ್ ಮಾಡಿ ಪ್ರೈಸನ್ನ. ಹೆಲೋ, ನೆಕ್ಸ್ಟ್ ಕಾಲರ್ ಯಾರು? ಹೆಲೋ ಹಲೋ ಮೇಡಮ್, ನೆಲ್ಯಾಡಿಯಿಂದ ರೇವತಿ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ರಾ? ಹೌದು ಮೇಡಮ್. ಓಕೆ ಓಕೆ, ಮಂಗಳೂರು ಜ್ಯುವೆಲ್ಸ್ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂಥದ್ದು. ಪ್ರತಿ ವಾರ ಕೂಡ ಒಂದು ವಿಶೇಷವಾದ ಆಭರಣವನ್ನ ನಾವು ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತೀವಿ. ಆ ಒಂದು ಜ್ಯುವೆಲ್ರಿಯನ್ನ ಸರಿಯಾಗಿ ಗಮನಿಸಿ ಅದರ ನಿಖರವಾದ ಬೆಲೆಯನ್ನ ನೀವು ನಮಗೆ ಹೇಳಬೇಕು ಮೇಡಮ್. ಹೆಲೋ ಹಲೋ ರೇವತಿ ಅವರೇ, ಇವತ್ತು ನಾವು ತೋರಿಸ್ತಾ ಇರುವಂತಹ ಹಾರವನ್ನ ನೋಡಿದ್ರಾ? ಹೌದು ಮೇಡಮ್. ನೋಡಿದ್ರಾ? ಡಿಸೈನ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ಯಾ? ಕಂಪ್ಲೀಟ್ ಆಗಿ ನವಿಲಿನ ಆಕಾರ ಇದೆ, ಜೊತೆಗೆ ಲಕ್ಷ್ಮಿ ಇರುವಂತಹ ಪೆಂಡೆಂಟ್ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಇರುವಂತಹ ಪೆಂಡೆಂಟ್ ಇರುವಂತಹ ಹಾರವನ್ನ ತೋರಿಸ್ತಾ ಇದ್ದೀವಿ. ಮೇಡಮ್, ಎಷ್ಟಿರ್ಬೋದು ಇದರ ರೇಟ್? ಇದರ ರೇಟ್ 2,25,000 ಇರ್ಬೋದು ಮೇಡಮ್. 2,25,000 ಅಂತ ಹೇಳ್ತಾ ಇದ್ದಾರೆ ರೇವತಿ ಅವರು. ನೋಡೋಣ ಮೇಡಮ್ ಕಾರ್ಯಕ್ರಮದ ಕೊನೆಯಲ್ಲಿ. ಓಕೆನಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಎಸ್ 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 ಎಸ್, ಓಕೆ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ ಮೇಡಮ್ ನಮಸ್ತೆ. ಮಂಗಳೂರಿಂದ ಪ್ರಿಯಾಂಕಾ ಅವರು. ಹೌದು ಮೇಡಮ್, ಇವತ್ತಿನ ಹಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ, ಯಾಕಂದ್ರೆ ಕೆಲವರು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು 28ಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬವನ್ನ. ಆದರೆ ನಾವು ಇವತ್ತು ಶುಕ್ರವಾರ ತೋರಿಸ್ತಾ ಇರೋದ್ರಿಂದ ಇವತ್ತು ವರಮಹಾಲಕ್ಷ್ಮಿಯನ್ನು ಹೇಗೂ ಸೆಲೆಬ್ರೇಟ್ ಮಾಡೋರಿದ್ದಾರೆ. ಸೊ ಲಕ್ಷ್ಮಿ ಇರುವಂತಹ ಪೆಂಡೆಂಟ್ ಇರುವಂತಹ ಹಾರವನ್ನು ತೋರಿಸ್ತಾ ಇದ್ದೀವಿ. ಇಡೀ ಹಾರದಲ್ಲಿ ನವಿಲಿನ ಆಕಾರ ಇದೆ. ಓಕೆನಾ? ಸ್ವಲ್ಪ ಇದೇನು ಚಿಕ್ಕ ಹಾರ ಅಲ್ಲ, ಸ್ವಲ್ಪ ಉದ್ದಕ್ಕಿರುವಂತ ಟ್ರೆಡಿಷನಲ್ ಹಾರ. ಗೆಸ್ ಮಾಡಿ ಮ್ಯಾಮ್, ಇದರ ಪ್ರೈಸ್ ಎಷ್ಟಿರಬಹುದು ಅಂತ? 5,30,000. 5,30,000 ಇರಬಹುದು ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಅವರು. ಮೇಡಮ್ ನೋಡೋಣ, ಓಕೆನಾ? ಹೆಲೋ ಹಲೋ ಹೆಲೋ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ.
ಆಯ್ತು ಮ್ಯಾಮ್. ಓಕೆನಾ? ಮಾನ್ಸೂನ್ ಆಫರ್ ಜೊತೆಗೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಕೂಡ ನಮ್ಮ ಮಂಗಳೂರು ಜುವೆಲ್ಸ್ ಅಲ್ಲಿ ಹಾಕಿದ್ದಾರೆ ಮೇಡಮ್. ಏನಾದ್ರೂ ಗೋಲ್ಡ್ ತಗೊಳ್ಳೋ ಪ್ಲಾನ್ ಇದ್ರೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ವೇಸ್ಟೇಜ್ ಅಲ್ಲಿ ಫ್ಲಾಟ್ 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ ಮಂಗಳೂರು ಜುವೆಲ್ಸ್ ವತಿಯಿಂದ. ಆಯ್ತು ಮ್ಯಾಮ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ 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 ಹಲೋ, ನಮಸ್ತೆ ಜಾನಕಿ ಅವರು. ಕಾಣಿಯೂರು ನಮಸ್ತೆ. ನಮಸ್ತೆ. ಕಾಣಿಯೂರಿಂದ ಕರೆ ಮಾಡಿದಿರಿ. ಹೌದೌದು, ಎಸ್, ಓಕೆ. ಇಷ್ಟು ಕಾಯ್ತಾ ಇದ್ರ ಅವಾಗಿಂದ? ಆವಾಗ ಕಾಣ್ತಾ ಇದ್ದೀನಿ. ಹೌದಾ? ಎಷ್ಟೊತ್ತಿಗೆ? 6:30 ಆಗತ್ತೆ ಅಂತ. 6. ಹೌದು. ಹೌದಾ? ಏನು ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಕೂತ್ರ? ತಿಂಡಿ ಕಾಫಿ ಎಲ್ಲ ಆಯ್ತು ಮೇಡಮ್. ಆಯ್ತಾ? ಸಂಜೆದೆಲ್ಲ ಮುಗಿಸಿದ್ರಿ? ಓಕೆ. ಇವತ್ ಹಬ್ಬ ಇದೆಯಾ ನಿಮ್ಗೆ? ವರಮಹಾಲಕ್ಷ್ಮಿ ಹಬ್ಬ ಹೋಗಿ ಬಂದದ್ದು. ಓ, ಟೆಂಪಲ್ಗೆ ಹೋಗಿ ಬಂದ್ರಾ? ಓಕೆ ಓಕೆ ಓಕೆ. ನೋಡಿ, ಇವತ್ತು ಮಂಗಳೂರು ಜುವೆಲ್ಸ್ ಅವರು ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ನವಿಲಿನಿಂದ ನವಿಲಿನ ಡಿಸೈನ್ ಇರುವಂತಹ ಹಾರವನ್ನ ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಸರಿಯಾಗಿ ಅದನ್ನ ನೋಡಿ ಅದರ ಪ್ರೈಸ್ ಅನ್ನ ಗೆಸ್ ಮಾಡಿ ಮ್ಯಾಮ್. ಎಸ್, ಎಷ್ಟಿರಬಹುದು ಇದರ ಬೆಲೆ? 375. 375? ಹೌದೌದು. ಓಕೆ, ನೋಡೋಣ ಮ್ಯಾಮ್ ಎಷ್ಟಿದೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಆಯ್ತು ಮೇಡಮ್. ಓಕೆನಾ? ಇಷ್ಟ ಆಯ್ತಾ ಚೈನ್ ನಿಮಗೆ? ಹಾರ ಇಷ್ಟ ಇಷ್ಟ ಆಯ್ತಾ? ಇದು ಸ್ವಲ್ಪ ಟ್ರೆಡಿಷನಲ್ ಕೂಡ ಇದೆ, ಆಂಟಿಕ್ ಕೂಡ ಹೌದು. ಒಳ್ಳೆಯ ಡಿಸೈನ್. ಪ್ರತಿ ವಾರ ಕೂಡ ಒಂದು ಅದ್ಭುತವಾದಂತಹ ಡಿಸೈನ್ ಅನ್ನ ನಮ್ಮ ಮಂಗಳೂರು ಜುವೆಲ್ಸ್ ಅವರು ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ಯುನೀಕ್ ಡಿಸೈನ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಇನ್ನಷ್ಟು ಲೈಟ್ ವೇಟ್ ಆಭರಣಗಳನ್ನ ಕೂಡ ನಿಮ್ಗೆ ಪರ್ಚೇಸ್ ಮಾಡೋದಿದ್ರೆ ನೋಡಬಹುದು. ಓಕೆನಾ? ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ 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 ಓಕೆ. ಎಷ್ಟು ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ದಿವ್ಯಾ ಅವರು ಮಾಡಾವಿಂದ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ದಿವ್ಯಾ ಅವ್ರು ಏನ್ ಮಾಡ್ತಾ ಇರೋದು ನೀವು? ನಾವು ಮನೆಯಲ್ಲೇ ಇದ್ದೀರಾ? ಪ್ರತಿ ವಾರ ಕಾರ್ಯಕ್ರಮ ನೋಡ್ತೀರಾ? ಯಾವುದು ಮೇಡಮ್? ನಿಮ್ಮ ವಾಯ್ಸ್ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಹೆಲೋ, ನಾನೇ ವಿನ್ನರ್ ಆಗಿದ್ದದು. ಓಕೆ ಓಕೆ, ಕಂಗ್ರಾಟ್ಸ್ ಮೇಡಮ್. ಇವತ್ತಿನ ಹಾರ ನೋಡಿದ್ರಾ? ನೋಡಿದೆ. ಇಷ್ಟ ಆಯ್ತಾ ಡಿಸೈನ್? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಓಕೆ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದೀರಾ? ಮಾಡಿದೀರಾ? ಮೊನ್ನೆ. ಹೌದಾ? ಹೇಗ ಅನಿಸ್ತು? ಖುಷಿ ಆಯ್ತಾ? ಓಕೆ. ಇವತ್ತಿನ ರೇಟ್ ಹೇಳೋದಾ? 6,60,000. 6,60,000ನಾ? ದಿವ್ಯಾ ಅವರು ಮಾಡಾವಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 6,60,000 ಅಂತ. ಓಕೆ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ. ಓಕೆನಾ? ಪ್ರೈಸ್ ಎಷ್ಟು ಅಂತ ಹೇಳ್ತೀವಿ. ಓಕೆ. ಆ ಹಬ್ಬದ ಲೆಕ್ಕದಲ್ಲಿ ಏನಾದ್ರೂ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಿದ್ರೆ ಮಂಗಳೂರು ಜುವೆಲ್ಸ್ ಇಂದ ನಿಮಗೆ ವೇಸ್ಟೇಜ್ ಅಲ್ಲಿ ಫ್ಲಾಟ್ 50% ಡಿಸ್ಕೌಂಟ್ ಸಿಗ್ತಾ ಇದೆ. ಜೊತೆಗೆ ಮಾನ್ಸೂನ್ ಆಫರ್ ಕೂಡ ಇದೆ. ಸೊ ಒಂದ್ಸಲ ವಿಸಿಟ್ ಮಾಡೋದಿದ್ರೆ, ತಗೊಳ್ಳೋದಿದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ಚಿನ್ನದ ರೇಟ್ ಮತ್ತೆ ಗಗನಕ್ಕೆ ಏರ್ತಾ ಇದೆ. ಚಿನ್ನ ತಗೊಳ್ಳೋಕೆ ಮತ್ತೆ ಭಯ ಪಡೋ ಹಾಗಾಗಿದೆ. ಸೊ ಹಾಗಾಗಿನೇ ಓಕೆ ಮೇಡಮ್, ಒಂದ್ಸಲ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಏನಾದ್ರು ತಗೊಳ್ಳೋದಿದ್ರೆ ಇದು ಒಳ್ಳೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ಹಬ್ಬದ ಪ್ರಯುಕ್ತ ಒಳ್ಳೆ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಕಾಲರ್ಗಳು ರೆಡಿ ಇದ್ದಾರೆ. ಜೊತೆಗೆ ಒಂದು ಪ್ರತಿ ಬಾರಿ ಕೂಡ ಮಂಗಳೂರು ಜುವೆಲ್ಸ್ ಇಂದ ನಾವೇನು ಡಿಸ್ಪ್ಲೇ ತೋರಿಸ್ತಾ ಇರ್ತೀವೋ ಆಭರಣ ಒಂದಕ್ಕಿಂತ ಒಳ್ಳೆಯ ಯುನೀಕ್ ಡಿಸೈನ್ ಇರುತ್ತೆ. ಜೊತೆಗೆ ಆಭರಣಗಳು ಕೂಡ ಒಂದು ಒಳ್ಳೆ ಡಿಸೈನ್ ಇದ್ರೂ ಕೂಡ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ನಮಗೆ ಸಿಗೋದಕ್ಕೆ ಚಾನ್ಸಸ್ ಇದೆ. ಹೆವಿ ಚಿನ್ನವನ್ನು ಬಳಸಿ ಹೆವಿ ರೇಟ್ ಕೊಡೋದಕ್ಕಿಂತ ನಮ್ಮಿಷ್ಟದ ಡಿಸೈನ್ ಅನ್ನ ನಮ್ಮ ಒಂದು ಕೈಗೆಟುಕುವ ಬೆಲೆಗೆ ಮಾಡಿಸ್ಕೊಳ್ಳುವಂತಹ ಅವಕಾಶ ಕೂಡ ಮಂಗಳೂರು ಜುವೆಲ್ಸ್ ಇದೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹೆಲೋ, ರಾಧಿಕಾ ಅವರು ಮಡಂತ್ಯಾರಿದ. ಮೇಡಮ್ ನಮಸ್ತೆ. ಹ್ಯಾಪಿ ವರಮಹಾಲಕ್ಷ್ಮಿ. ಮೇಡಮ್ ಹಬ್ಬ ಮಾಡಿದ್ರಾ? ಓ ಸೂಪರ್. ನೀವು ಕರೆಯೋದಲ್ವಾ ನಮ್ಮನ್ನ? ಬರ್ಲಾ? ಕನ್ಫರ್ಮ್? ಏನಿದೆ ಸ್ಪೆಷಲ್? ಪಾಯಸ ಅವಲಕ್ಕಿನ? ಪಾಯಸ ಕಳಿಸ್ಕೊಡ್ತೀರಾ? ಓಕೆ, ಹಾಗಾದ್ರೆ ಹಬ್ಬ ಜೋರು, ಫುಲ್ ಖುಷಿಯಲ್ಲಿದ್ದೀರಿ. ಹೌದಾ? ನೋಡಿ, ಇಲ್ಲಿ ನಮ್ಗೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಹಾರವನ್ನ ಇವತ್ತು ನಾವು ತೋರಿಸ್ತಾ ಇದ್ದೀವಿ ಮಂಗಳೂರು ಜುವೆಲ್ಸ್ ವತಿಯಿಂದ.
ಓಕೆನಾ, ನೋಡಿದ್ರ ಹಾರನ? ನೋಡಿದೆ ಮ್ಯಾಮ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹೌದಾ? ಫುಲ್ ನವಿಲಿದೆ, ಹಾ ನವಿಲಿನ ಜೊತೆಗೆ ಲಕ್ಷ್ಮಿ ಇದ್ದಾರೆ ಹೌದು ಮ್ಯಾಮ್. ಅಲ್ವಾ? ಖುಷಿ ಆಯ್ತು, ತುಂಬಾ ಯುನೀಕ್ ಇದೆ ಅಲ್ವಾ ಡಿಸೈನ್? ಹೌದೌದು. ಎಸ್ ಮೇಡಮ್, ಹೇಳೋದ ಇದ್ರ ರೇಟ್ ಎಷ್ಟಿರ್ಬೋದು ಅಂತ? 5,45,000. 5,45,000 ಅಂತ ರಾಧಿಕಾ ಅವ್ರು ಹೇಳ್ತಾ ಇದ್ದಾರೆ, ಮಡಂತ್ಯಾರಿಂದ ಕರೆ ಮಾಡಿ. ಓಕೆನಾ ಮೇಡಮ್? ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ. ಓಕೆ ಮ್ಯಾಮ್. ಓಕೆನಾ, ಸರಿ. ಹಬ್ಬ ಜೋರಾಗಿ ಆಚರಿಸಿ, ನಮಗೂ ಸ್ವಲ್ಪ ಪ್ರೇ ಮಾಡಿ, ನಮ್ಮ ಮನೆಗೂ ಸ್ವಲ್ಪ ಲಕ್ಷ್ಮಿ ಬರಲಿ. ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಏನು ಮ್ಯಾಮ್? ಅದೃಷ್ಟ ಬರ್ಲಿ ಇವತ್ತಾದ್ರು. ಆಯ್ತಾಯ್ತು, ಬರಲಿ ಬರಲಿ. ಓಕೆ ಮೇಡಮ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ವರಮಹಾಲಕ್ಷ್ಮಿಯ ಬ್ಯುಸಿಯಲ್ಲಿದ್ದರೂ ಕೂಡ ಕರೆಯನ್ನು ಮಾಡಿದ್ದಾರೆ ರಾಧಿಕಾ ಅವರು. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ, ಶ್ರಾವ್ಯ ಅವರು ದೇಲಂಪಾಡಿಂದ. ಮೇಡಮ್ ನಮಸ್ತೆ. ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ. ಥ್ಯಾಂಕ್ ಯು. ಹಬ್ಬ ಮಾಡಿದ್ರಾ ನೀವು? ಹಾ ಟೆಂಪಲ್ಗೆ ಹೋದ್ರಾ? ಹೌದು. ಹೌದಾ? ಓಕೆ. ಇವತ್ತಿನ ಒಂದು ಹಾರವನ್ನ ನೋಡಿದ್ರ? ಮಂಗಳೂರು ಜುವೆಲ್ಸ್ ಇಂದ ತೋರಿಸ್ತಾ ಇರುವಂತಹ ಜ್ಯುವೆಲ್ರಿಯನ್ನ ನೋಡಿದ್ರಾ ನೀವು? ನೋಡಿದೆ. ನೋಡಿದ್ರಾ? ನೀಟಾಗಿ ನೋಡಿದ್ರಾ? ಹಾ ಹೌದು. ಹೇಗಿದೆ ಡಿಸೈನ್? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಯುನೀಕ್ ಆಗಿದೆ ಅಲ್ಲ? ಫುಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ನವಿಲಿನ ಡಿಸೈನ್ ಅಲ್ಲಿ ಲಕ್ಷ್ಮಿಯನ್ನ ಪೆಂಡೆಂಟ್ ಅಲ್ಲಿ ಇರಿಸಿದ್ದಾರೆ ಅಲ್ವಾ? ಹೌದು. ಎಸ್ ಎಸ್ ಎಸ್, ತಗೊಳ್ಳೋದಾ ನಾವು ಕೂಡ ಇದನ್ನ? ಹಾ ಅಲ್ವಾ? ತಗೊಳ್ಬಹುದು. ಯಾಕಂದ್ರೆ ಇವತ್ತಿನ ರೇಟ್ 14,710 ರೂಪಾಯಿ ಇದೆ ಗ್ರಾಮಿಗೆ. ಸೊ ಇದರ ಮೇಲೆ ನೀವು ಗೆಸ್ ಮಾಡಬೇಕು. ಈ ಒಂದು ಡಿಸೈನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು, ಹಾರ ಕೂಡ ಸ್ವಲ್ಪ ಉದ್ದಕ್ಕಿದೆ, ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಇದೆ. ಎಸ್ ಮೇಡಮ್, ಹೇಳದ ಈಗ ಎಷ್ಟಿದೆ ಇದರ ರೇಟ್ ಅಂತ? ಹಾ ಎಷ್ಟು? 6,85,000. 6,85,000ನಾ? ಹೌದು. ಹೌದು. ಓಕೆ, 6,85,000 ಅಂತ ಹೇಳ್ತಾ ಇದ್ದಾರೆ ಶ್ರಾವ್ಯ ಅವರು ದೇಲಂಪಾಡಿಯಿಂದ ಕರೆ ಮಾಡಿ. ಓಕೆನಾ? ಓಕೆ. ಓಕೆ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ. ಓಕೆನಾ, ಎಷ್ಟು ಇದರ ರೇಟ್ ಅಂತ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದರೆ ಚಿನ್ನದ ರೇಟ್ ಗಗನಕ್ಕೇರ್ತಾ ಇದೆ. ಯಾವಾಗ ಕೆಳಗೆ ಇಳಿಯುತ್ತೆ ಅಂತ ಗೊತ್ತಾಗಲ್ಲ, ಹೇಗೆ ಮೇಲೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನೇನು 15,000 ಹತ್ರ ಬರ್ತಾ ಇದೆ. ಆವಾಗಿಂದ ನಾವು ಹೇಳ್ತಾ ಇದ್ದೀವಿ, ಏನಾದರೂ ನಿಮಗೆ ಗೋಲ್ಡ್ ತಗೊಳ್ಬೇಕು, ಏನಾದರೂ ಹೂಡಿಕೆ ಮಾಡಬೇಕು ಅಂತಂದರೆ ವಿಶೇಷವಾದಂಥ ಪ್ಲ್ಯಾನ್ಗಳನ್ನು, ಸ್ಕೀಮ್ಗಳನ್ನು ಮಂಗಳೂರು ಜುವೆಲ್ಸ್ ವತಿಯಿಂದ ನಮಗೆ ಕೊಡ್ತಾ ಇದ್ದಾರೆ. ಸೊ ನಮಗಿದ್ದಷ್ಟು ಡಿಜಿ ಸೇವಿಂಗ್ಸ್ ಕೂಡ ಇರೋದ್ರಿಂದ ನಮಗೆ ಎಷ್ಟಿದೆಯೋ ನಾವು ಕೂತಲಿಂದ ನಮ್ಮ ಅಕೌಂಟಿಂದಾನೇ ಅದಕ್ಕೆ ಪೇ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಂಥ ಸ್ಕೀಮ್ಗಳಿದೆ. ಪ್ರತಿ ಬಾರಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ನಮಗೆ ನೋಡಿ, ಆ ಟೈಮಲ್ಲಿ ನಾವೇನಾದರೂ ಕೂಡಿಟ್ಟಿದ್ರೆ ಈಗ ತುಂಬ ಬೆಟರ್ ಫೀಲ್ ಆಗ್ತಿತ್ತು ನಮಗೆ. ಸೊ ಇಂಥ ಅವಕಾಶಗಳನ್ನು ಮಿಸ್ ಮಾಡಬೇಡಿ. ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ತಗೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಹೂಡಿಕೆ ಮಾಡಿರುವಂತಹ ಹಣದಿಂದ ಗೋಲ್ಡನ್ನೇ ತಗೊಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಅನಿವಾರ್ಯತೆ ಇದ್ದರೆ ಹಣವನ್ನು ಕೂಡ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಯಾಕಂದರೆ ಗೋಲ್ಡ್ ಯಾವಾಗಲೂ ನಮಗೊಂದು ಆಪತ್ಕಾಲದಲ್ಲಿ ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಯಾವಾಗಲೂ ನಮ್ಮ ಸೇಫರ್ ಸೈಡ್ ಕೂಡ ಹೌದು ಅದು. ಹಾಗಾಗಿ ಜೊತೆಗೆ ನಮಗೆ ಸಂಪತ್ತು ಕೂಡ ಹೌದು ಅದು. ಹಾಗಾಗಿ ಬೇರೆ ಬೇರೆ ರೀತಿಯ ಹೂಡಿಕೆಯ ಜೊತೆಗೆ ಚಿನ್ನದ ಹೂಡಿಕೆ ಕೂಡ ನಮ್ಗೆ ಒಳ್ಳೆ ಪ್ರಾಫಿಟನ್ನು ಕೊಡ್ತಾ ಇದೆ. ಸೊ ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಇಷ್ಟದ ಚಿನ್ನಾಭರಣ ಖರೀದಿ ಮಾಡೋದ್ರ ಜೊತೆಗೆ ಒಂದು ಬೆಸ್ಟ್ ಸ್ಕೀಮ್ ಪ್ಲ್ಯಾನ್ ಕೂಡ ನೀವು ನೋಡಬಹುದು. ನಿಮ್ಮ ಹಣವನ್ನು ಸೇವ್ ಮಾಡಿಕೊಂಡು ಚಿನ್ನವನ್ನು ಖರೀದಿ ಮಾಡ್ಬೋದು. ಎಸ್, ನೆಕ್ಸ್ಟ್ ಕಾಲರ್ ಯಾರು? ಹೆಲೋ ಹಲೋ. ಹಲೋ ಹಲೋ, ದೀಕ್ಷಾ ಅವ್ರು ಕಾಣಿಯೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮ್ಯಾಮ್, ಎಸ್ ಎಸ್ ಎಸ್, ಮಂಗಳೂರು ಜುವೆಲ್ಸ್ ವತಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನವಿಲಿಂದ ಪೋಣಿಸಿರುವಂತಹ ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಹಾರವನ್ನ ತೋರಿಸ್ತಾ ಇದ್ದಾರೆ. ನೋಡಿದ್ರ ಡಿಸೈನ್? ನೋಡಿದ್ರ? ಇಷ್ಟ ಆಯ್ತಾ? ಇಷ್ಟ ಆಯ್ತು ಮ್ಯಾಮ್. ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ನೀವು ಹಬ್ಬ ಮಾಡಿದ್ರ ಇವತ್ತು? ಇಲ್ಲ ಇಲ್ವಾ? ಓಕೆ, ನೆಕ್ಸ್ಟ್ ಶುಕ್ರವಾರ ಕೆಲವರು ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೂ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮನೆಗೂ ಲಕ್ಷ್ಮಿ ಬರ್ಲಿ, ಭಾಗ್ಯಲಕ್ಷ್ಮಿನೇ ಬರ್ಲಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಎಷ್ಟಿದೆ ಇದ್ರ ರೇಟ್ ಅಂತ ಹೇಳೋದ ಈಗ? ಎಸ್ ಮ್ಯಾಮ್, ಹೇಳ್ತೇನೆ. ಎಸ್ ಪ್ಲೀಸ್. 5,36,000. 5,36,000 ಅಂತ ಹೇಳ್ತಾ ಇದ್ದಾರೆ ದೀಕ್ಷಾ ಅವರು ಕಾಣಿಯೂರಿಂದ. ಎಸ್ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ಇದ್ರ ನಿಜವಾದ ಬೆಲೆ ಎಷ್ಟು ಅಂತ. ಓಕೆನಾ? ಎಸ್ ಮ್ಯಾಮ್. ಎಸ್ 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 ಮ್ಯಾಮ್, ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನೀವು.
ಎಸ್ ಮ್ಯಾಮ್. ಓಕೆನಾ, ಇನ್ನಷ್ಟು ವಿಶೇಷವಾದ ಪ್ಲಾನ್ಗಳು, ಅತ್ಯದ್ಭುತವಾದಂತಹ ವಿನ್ಯಾಸದ ಆಭರಣಗಳು ಕೂಡ ನಿಮಗೆ ಮಂಗಳೂರು ಜುವೆಲ್ಸ್ ಅಲ್ಲಿ ನೋಡೋದಕ್ಕೆ ಸಾಧ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ನೋಡೋಣ. ಹೆಲೋ ಹೆಲೋ, ಚಂದ್ರಾವತಿ ಅವರು ಸವಣೂರಿಂದ. ಮೇಡಮ್ ನಮಸ್ತೆ. ಹಾ ನಮಸ್ತೆ ಮೇಡಮ್. ಮೇಡಮ್ ಹೇಗಿದ್ದೀರಿ? ಹಾ ಚೆನ್ನಾಗಿದ್ದೇನೆ. ಏನ್ ಸಮಾಚಾರ? ಸಮಾಚಾರ ಏನಿಲ್ಲ ಮೇಡಮ್. ಹಬ್ಬ ಇತ್ತಾ ಇವತ್ತು? ಹಾ ಹಬ್ಬ ಇವತ್ತಿಲ್ಲ, ನಾಡ್ದು ನೆಕ್ಸ್ಟ್ ಶುಕ್ರವಾರ. ನೆಕ್ಸ್ಟ್ ಶುಕ್ರವಾರ ಮಾಡ್ತಾ ಇರೋದಾ ನೀವು? ಆದ್ರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಹಾ ಥ್ಯಾಂಕ್ ಯು ಮೇಡಮ್. ಓಕೆನಾ, ಈಗ ಇವತ್ ನಾವು ಮಂಗಳೂರು ಜುವೆಲ್ಸ್ ಇಂದ ನೋಡ್ತಾ ಇರುವಂತ ಆಭರಣ ಕೂಡ ನವಿಲಿಂದ ಪೋಣಿಸಿರುವಂತ, ನವಿಲಿನ ಆಕೃತಿ ಇರುವಂತ ಆಭರಣ. ಸ್ವಲ್ಪ ಉದ್ದಕ್ಕಿದೆ ಹಾರ, ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಇದೆ. ನೋಡಿದಿರಿ ಅಂತ ಅನ್ಕೊಳ್ತೀನಿ. ನೀಟಾಗಿ ನೋಡಿದ್ರಾ? ಇಷ್ಟ ಆಯ್ತಾ ಡಿಸೈನ್? ಹೇಗಿದೆ? ಇಷ್ಟ ಆಯ್ತು ಮೇಡಮ್. ಅಲ್ವಾ, ಸೂಪರ್ ಆಗಿದೆ ಅಲ್ವಾ? ಹೌದು. ಎಸ್ ಮೇಡಮ್, ಎಷ್ಟಿದೆ ಇದರ ರೇಟ್ ಅಂತ ಹೇಳದಾ? 8.5 ಲಕ್ಷ ಮೇಡಮ್. 8.5 ಲಕ್ಷನಾ? ಓಕೆ, ನೋಡೋಣ ಮೇಡಮ್ ಎಷ್ಟಿದೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಏನ್ ಸ್ಪೆಷಲ್ ಇವತ್ತು ಮನೆಯಲ್ಲಿ? ಮನೆಯಲ್ಲಿ ಸ್ಪೆಷಲ್ ಏನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಇಲ್ಲಿ ನಮ್ಮ ಪಕ್ಕದಲ್ಲಿ ಬಸ್ತಿಗೆ. ಅಲ್ಲಿ ಶ್ರಾವಣ ಶನಿವಾರ ಇತ್ತು, ಊಟ ಮಾಡ್ಕೊಂಡು ಬಂದದ್ದು. ಓಕೆ 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 ಓಕೆ, ಚಂದ. ನೀವು ದೇವ್ರ ಹತ್ರ ಪ್ರೇ ಮಾಡ್ಕೊಂಡೆಲ್ಲ ಬಂದ್ರಿ? ಹೌದು. ಓಕೆ, ನೆಕ್ಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಕೂಡ ಆಚರಿಸ್ತಾ ಇದ್ದೀರಿ. ಮೇಡಮ್ ಒಳ್ಳೇದಾಗ್ಲಿ, ಕರೆ ಮಾಡಿದಕ್ಕೆ ಥ್ಯಾಂಕ್ ಯು. ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ಆಭರಣಗಳನ್ನ ನೋಡೋದಕ್ಕೆ ನಿಮ್ಗೆ ಅಲ್ಲಿ ಸಾಧ್ಯ. ಏನಾದರೂ ತಗೊಳ್ಳೋ ಪ್ಲಾನ್ ಇದ್ರೆ ಕೂಡ, ಅಥವಾ ಯಾರಿಗಾದ್ರೂ ಸಜೆಸ್ಟ್ ಮಾಡೋದಿದ್ರು ಕೂಡ ಬೆಸ್ಟ್ ಪ್ಲಾನ್ ಇದೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವೇಸ್ಟೇಜ್ ಅಲ್ಲಿ 50% ಡಿಸ್ಕೌಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಅವಕಾಶ ತಗೊಳ್ಳುವವರಿಗೆ ಕೂಡ. ಒಂದ್ಸಲ ಇಲ್ಲ ಅಂತಂದ್ರೂ ನಾವು ಅಲ್ಲಿ ಹೋಗಿ ಜ್ಯುವೆಲ್ರಿಯನ್ನ ನೋಡ್ಕೊಂಡಾದ್ರೂ ಬರ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಓಕೆ ಓಕೆ ಓಕೆ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ಕಮಲಿನಿ ಹೆಗ್ಡೆ ಬ್ಯಾಂಗ್ಳೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಬೆಂಗಳೂರಿಂದ ಕಾಲ್ ಮಾಡಿದ್ದೀರಿ. ಹೆಲೋ, ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದ? ಬ್ಯಾಂಗ್ಳೂರ್ ಅಲ್ವಾ? ಹೌದು ಹೌದು ಮೇಡಮ್. ಓಕೆ, ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ? ಈಗ ಒಂದು 10 ನಿಮಿಷ ಇನ್ನು. ಹೌದಾ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಪ್ರತಿ ವಾರ? ಈಗ ಒಂದು 4 ಎಪಿಸೋಡ್ ನೋಡ್ತಾ ಇದ್ದೀನಿ. ನೋಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಓಕೆ. ಮಂಗಳೂರು ಜುವೆಲ್ಸ್ ಇಂದ ಒಂದು ಆಭರಣವನ್ನ ಡಿಸ್ಪ್ಲೇ ತೋರಿಸ್ತಾ ಹೋಗ್ತಾರೆ. ಆ ಒಂದು ಆಭರಣವನ್ನ ಸರಿಯಾಗಿ ಗಮನಿಸಿ ಅದರ ನಿಖರವಾದ ಬೆಲೆಯನ್ನ ನಾವು ಹೇಳ್ಬೇಕು. ಓಕೆನಾ? ಇವತ್ತಿನ ಆಭರಣ ನೋಡಿದ್ರ ಮ್ಯಾಮ್? ನೋಡ್ದೆ. ಇಷ್ಟ ಆಯ್ತಾ ಡಿಸೈನ್? ತುಂಬಾ ಯುನೀಕ್ ಆಗಿದೆ ಅಲ್ವಾ? ನನ್ಗೂ ತುಂಬಾ ಇಷ್ಟ ಆಯ್ತು. ಜೊತೆಗೆ ಬ್ಯಾಂಗ್ಳೂರಲ್ಲಿ ಹೇಗೆ ಹಬ್ಬ ಜೋರಿದ್ಯಾ? ಜೋರಾಗಿದೆ. ನಾವು ಈ ಕಾಸರಗೋಡು ಕಡೆಯವರು, ಹಂಗಾಗಿ ನಮ್ಗೇನು ಅಂತ ಹಬ್ಬ ಏನು ಇಲ್ಲವಲ್ಲ. ಇದು ಏನು ಇಲ್ಲ ಅಲ್ವಾ? ದಿನಾ ಕಾಸರಗೋಡು ಕಡೆ. ಓಕೆ ಓಕೆ ಓಕೆ, ನಮಗ್ ದಿನಾ ಲಕ್ಷ್ಮಿಯನ್ನ ನಾವು ಕೇಳ್ಕೊತಾನೆ ಇರ್ತೀವಲ್ವಾ? ಅಷ್ಟೇ ಅಲ್ವಾ? ಆಗ್ಲಿ, ದಿನಾ ಬರ್ಲಿ ನಿಮ್ಮನೆಗೆ ಲಕ್ಷ್ಮಿ. ಓಕೆನಾ? ಇವತ್ ಬೆಲೆ ಹೇಳೋದಾ? ಒಂದು 5,65,000. 5,65,000 ಅಂತ ಹೇಳ್ತಾ ಇದ್ದಾರೆ ಕಮಲಿನಿ ಹೆಗ್ಡೆ ಅವರು. ಮೇಡಮ್, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ, ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆನಾ? ಇದರ ನಿಖರವಾದ ಬೆಲೆ ಎಷ್ಟು ಅಂತ. ಜೊತೆಗೆ ಮೇಡಮ್, ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ, 31 ವರ್ಷಗಳಿಂದ ಮಂಗಳೂರು ಜುವೆಲ್ಸ್ ಬೆಂಗಳೂರಲ್ಲಿ ಕಾರ್ಯಾಚರಿಸ್ತಾ ಇದೆ. ಜೊತೆಗೆ ಎಷ್ಟೋ ಗ್ರಾಹಕರನ್ನ ಹೊಂದಿರುವಂತದ್ದು ಇದು. ಏನು ರಾಜ ಪರಂಪರೆಗೆ ಕೂಡ ಚಿನ್ನಾಭರಣವನ್ನ ಮಾಡಿಕೊಟ್ಟಿರುವಂತಹ ಹಿನ್ನೆಲೆ ಇದೆ ಈ ಮಂಗಳೂರು ಜುವೆಲ್ಸ್ಗೆ. ಹಾಗಾಗಿ ನಮಗೆ ಲೈಟ್ ವೇಟ್ ಜ್ಯುವೆಲ್ರಿಗೆ ಇದು ತುಂಬಾ ಫೇಮಸ್. ನಿಮಗೆ ಜೊತೆಗೆ ಅವರೇ ಕಸ್ಟಮೈಸ್ ಮಾಡಿ ಕೊಡೋದ್ರಿಂದ ರೇಟ್ ವೈಸ್ ಕೂಡ ಬೇರೆ ಜ್ಯುವೆಲರಿ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಸ್ಕೌಂಟ್ ಅಲ್ಲಿ ನಮಗೆ ಜ್ಯುವೆಲರಿ ಸಿಗುತ್ತೆ. ಅವರೇ ತಯಾರಕರು ಕೂಡ ಹೌದು, ಅವರೇ ವಿತರಕರು ಕೂಡ ಹೌದು. ಹಾಗಾಗಿ ನಮ್ಗೇನಾದ್ರೂ ನಿಮಗೆ ಇಷ್ಟವಾದಂಥ ಡಿಸೈನ್ ಇದ್ರೆ ಅದನ್ನ ಕಸ್ಟಮೈಸ್ ಮಾಡ್ಕೊಡ್ಬೇಕು ಅಂತಂದ್ರೂ ಕೂಡ ಲೈಟ್ ವೇಟ್ ಅಲ್ಲಿ ಕೂಡ ಮಾಡ್ಕೊಡ್ತಾರೆ ಮೇಡಮ್. ಸೊ ಒಂದ್ಸಲ ಮಂಗಳೂರಿಗೆ ಬರಕ್ಕಾಗ್ಲಿಲ್ಲ ಅಂತಂದ್ರೆ ಬೆಂಗಳೂರಲ್ಲಿರುವ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಮ್ಯಾಮ್. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಫಸ್ಟ್ ಕಾಲರ್ ಆಗಿದ್ರು ಕೂಡ ನಿಮಗೂ ಒಂದು ವಿಶೇಷವಾದ ಬಹುಮಾನವನ್ನ ಕೊಡ್ತಾರೆ ಮಂಗಳೂರು ಜುವೆಲ್ಸ್ ಅವರು. ಫಸ್ಟ್ ಕಾಲ್ ಅಲ್ಲ ಮೇಡಮ್, ಇದು ಸೆಕೆಂಡ್ ಕಾಲ್. ಓಕೆ ಫೈನ್. ನೀವು ನಿಖರವಾದ ಬೆಲೆನ ಹೇಳಿಲ್ಲ ಅಂತಂದ್ರೂ ಕೂಡ ನೀವು ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮ್ಗೆ ವಿಶೇಷವಾದಂತಹ ಪ್ಲಾನ್ಗಳು ಅಲ್ಲಿ ಸಿಗತ್ತೆ, ವಿಶೇಷವಾದ ಉಡುಗೊರೆ ಕೂಡ ಸಿಗತ್ತೆ. ಓಕೆನಾ? ಎಸ್ ಎಸ್ ಎಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್,
ಕಂಟಿನ್ಯೂಸ್ ಕರೆಗಳು ಬರ್ತಾ ಇತ್ತು, ಸಮಯ ಹೋಗ್ತಾ ಇರುತ್ತೆ. ಎಸ್ ವೀಕ್ಷಕರೇ, ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೀವಿ, ಯಾಕಂದರೆ ಇವತ್ತು ನೋಡಿ 14,710 ರೂಪಾಯಿ ಇದೆ ಪ್ರತಿ ಗ್ರಾಮಿನ ಬೆಲೆ. ಹಾಗಾಗಿ ಚಿನ್ನದ ಬೆಲೆ ಯಾವಾಗ ಒಂದ್ಸಲ ಕಡಿಮೆ ಆದಾಗ ನಾವು ಕಡಿಮೆ ಆಯ್ತೇನೋ ಅಂತ ಅಂದ್ಕೊಳ್ತೀವಿ, ಆದರೆ ಅದು ನಿಜ ಆಗಿರೋದಿಲ್ಲ, ಒಂದೇ ಸಲಕ್ಕೆ ಏರುತ್ತೆ. ಹಾಗಿರುವಾಗ ನಮಗೆ ಒಂದೇ ಸಲ ರೇಟ್ ಜಾಸ್ತಿ ಆದಾಗ ನಾವು ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮಲ್ಲಿರುವಷ್ಟು ಹಣವನ್ನು ಸ್ವಲ್ಪ ಸ್ವಲ್ಪನೇ ಹೂಡಿಕೆ ಮಾಡ್ಕೊಂಡಿದ್ರೆ ಒಂದ್ಸಲ ಚಿನ್ನ ತಗೊಳ್ಳುವಾಗ ನಮ್ಗೆ ತುಂಬ ರಿಲೀಫ್ ಫೀಲ್ ಆಗುತ್ತೆ, ನಾವು ಬೆಟರ್ ಪ್ಲ್ಯಾನ್ ಮಾಡಿದ್ವಿ ಅನ್ನುವಂಥ ಫೀಲ್ ಬರುತ್ತೆ. ಸೊ ಹಾಗಾಗಿ ನಿಮಗೋಸ್ಕರ ಅಂತಲೇ ವಿಶೇಷವಾದ ಪ್ಲ್ಯಾನ್ಗಳನ್ನು ಮಂಗಳೂರು ಜ್ಯುವೆಲ್ಸಿಂದ ಹೊಸ ಹೊಸ ಸ್ಕೀಮ್ಗಳಿದೆ. ನಮಗೆ ರೀಸನೇಬಲ್ ಆಗಿ ಯಾವ ಥರ ಈಸಿಯಾಗಿ ನಾವು ಸೇವಿಂಗ್ಸನ್ನು ಮಾಡ್ಕೋಬಹುದು ಅನ್ನುವಂತಹ ಪ್ಲ್ಯಾನ್ಗಳು ಕೂಡ ಮಂಗಳೂರು ಜ್ಯುವೆಲ್ಸಿಂದ ನಮಗೆ ಸಿಗೋದಕ್ಕೆ ಸಾಧ್ಯ. ಜೊತೆಗೆ ಅಷ್ಟೇ ಅಲ್ಲದೆ ನಮ್ಮ ವೀಕ್ಷಕ ಬಾಂಧವರಿಗೆ, ಹಾಗೆ ಅವರು ಹೊಸ ಶಾಖೆಯನ್ನು ಪುತ್ತೂರಲ್ಲಿ ತೆರೆದಿರೋದ್ರಿಂದ ನಮ್ಮ ಗ್ರಾಹಕ ಬಾಂಧವರಿಗೆ ಕೂಡ ವಿಶೇಷವಾದ ಡಿಸ್ಕೌಂಟ್ ರೀತಿಯಲ್ಲಿ ಚಿನ್ನಾಭರಣವನ್ನು ಈಗ ಸೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾನ್ಸೂನ್ ಆಫರ್ಗಳನ್ನು ಕೂಡ ಸೂಪರ್ ಆಗಿ ಕೊಟ್ಟಿದ್ರು. ಅದರ ಜೊತೆಗೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವೇಸ್ಟೇಜ್ನಲ್ಲಿ ಫ್ಲಾಟ್ 50% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಸೊ ಇಂತಹ ವಿಶೇಷವಾದಂತಹ ನಿಮಗೆ ಒಳ್ಳೆಯ ಒಂದು ಅವಕಾಶವನ್ನು ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇರುವಾಗ ಮಿಸ್ ಮಾಡಬೇಡಿ. ಏನಾದರೂ ಹಬ್ಬ ಹರಿದಿನಗಳು ಬರ್ತಾ ಇದೆ, ಸಾಲು ಸಾಲು ಸಮಾರಂಭಗಳು ಬರ್ತಾ ಇದೆ, ಹೀಗಿರುವಾಗ ನಿಮಗೇನಾದ್ರು ಚಿನ್ನ ತಗೊಳ್ಳುವಂಥ ಪ್ಲ್ಯಾನ್ ಇದ್ದರೆ ಒಂದು ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಜಸ್ಟ್ ಚಿನ್ನಾಭರಣಗಳನ್ನು ನೀವು ನೋಡ್ಬೋದು. ನಿಮ್ಗೆ ಇಷ್ಟ ಆದರೆ ತಗೊಳ್ಬೋದು, ಇಲ್ಲ ಅಂತ ನಿಮಗಿಷ್ಟವಾದಂಥ ಡಿಸೈನನ್ನು ಕೂಡ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ನಮಗೆ ಇಷ್ಟವಾದ ಡಿಸೈನನ್ನು ಹೆವಿ ಜ್ಯುವೆಲ್ರಿಯಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ಲೈಟ್ ವೇಟಲ್ಲಿ ಕೂಡ ಮಾಡಿಕೊಡ್ತಾರೆ. ಎಸ್, ಇದೀಗ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ಎಸ್, ಬ್ರೇಕಿನ ಬಳಿಕ ಮತ್ತೆ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್ ವೀಕ್ಷಕರೇ, ನಮ್ಮ ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಂಗಳೂರು ಜ್ಯುವೆಲ್ಸಿಂದ ಪ್ರತಿ ವಾರ ಕೂಡ ಒಂದು ವಿಶೇಷವಾದಂಥ ಡಿಸೈನ್ ಇರುವಂಥ, ವಿನ್ಯಾಸ ಇರುವಂಥ ಆಭರಣಗಳನ್ನು ನಾವು ಡಿಸ್ಪ್ಲೇಲಿ ತೋರಿಸ್ತಾ ಇರ್ತೀವಿ. ಹಾಗಾಗಿ ಆಗಲೇ ನಾವು ಗೆಸ್ ಮಾಡ್ಬೋದು ಇನ್ನೆಷ್ಟು ಒಳ್ಳೆಯ ಡಿಸೈನ್ಗಳು ಮಂಗಳೂರು ಜ್ಯುವೆಲ್ಸಲ್ಲಿ ಇರಬಹುದು ಅಂತ. ಜೊತೆಗೆ ಆ ಡಿಸೈನ್ಗಳು ಕೂಡ ನಮಗೆ ಲೈಟ್ ವೆಯ್ಟ್ ಒಂದು ಆಭರಣದ ರೂಪದಲ್ಲಿ ಸಿಗ್ತಾ ಇದೆ. ಎಸ್, ಅದರ ಜೊತೆಗೆ ವಿಶೇಷವಾದ ಸ್ಕೀಮ್ಗಳು, ಮಾನ್ಸೂನ್ ಆಫರ್ಗಳು, ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಕಾಲ್ ಸಿಗಲಿಲ್ವೋ ನಿಮಗೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ. ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿರುವಂಥ ಆಭರಣವನ್ನು ನೀವು ವೇಟ್ ನೋಡಿ ಒಂದು ಅದೃಷ್ಟ ಚೀಟಿಯಲ್ಲಿ ಬರೆದು ಹಾಕಿದರೆ ಒಂದು ವೇಳೆ ನಿಮ್ಮ ಅದೃಷ್ಟ ಖುಲಾಯಿಸಿದ್ರೆ ವಜ್ರದ ಮೂಗುತಿಯನ್ನು ಪಡ್ಕೊಳ್ಳುವಂತಹ ಸುವರ್ಣ ಅವಕಾಶ ನಿಮ್ಮದು. ಎಸ್, ಮಂಗಳೂರು ಜ್ಯುವೆಲ್ಸ್ ಅವರು ಒಳ್ಳೊಳ್ಳೆ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಒಂದ್ಸಲ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಆವಾಗಲೇ ಗೊತ್ತಾಗುತ್ತೆ ಹೇಗಿದೆ ಮಂಗಳೂರು ಜ್ಯುವೆಲ್ಸ್ನ ಒಂದು ವಾತಾವರಣ ಅಂತ. ಅಲ್ಲಿಯ ಸಿಬ್ಬಂದಿಗಳಾಗಿರಲಿ, ಅಲ್ಲಿಯ ಜ್ಯುವೆಲ್ರಿ ಆಗಿರಲಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಯಾಕಂದರೆ ಈ ಮೊದಲು ವಿಸಿಟ್ ಮಾಡಿರುವಂತಹ ಎಷ್ಟೋ ಗ್ರಾಹಕರು ನಮಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಲೈವಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದ್ಸಲ ವಿಸಿಟ್ ಮಾಡೋದಕ್ಕೆ ಏನಾಗಬೇಕು, ಜಸ್ಟ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ನೆಕ್ಸ್ಟ್ ನಮ್ಗೆ ಚಿನ್ನ ತೊಗೊಳೋದಕ್ಕಿದ್ರೂ ಕೂಡ ಒಂದು ನಮ್ಗೆ ಐಡಿಯಾಸ್ ಬರುತ್ತೆ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹೆಲೋ, ಹಲೋ, ನಮಸ್ತೆ. ಸುಶೀಲಾ ಅವರು ಸೂತ್ರಬೆಟ್ಟಿಂದ. ಏನ್ ಮೇಡಮ್, ಹೇಗಿದ್ದೀರಿ? ಹಬ್ಬ ಜೋರಾ? ಹಬ್ಬ ಎಲ್ಲಿದ್ದೀರಿ? ಹಬ್ಬ ಲಕ್ಷ್ಮಿ ಹಬ್ಬ. ಎಲ್ಲಿದ್ದೀರಿ ನೀವೀಗ? ಮನೆಯಲ್ಲಿ. ಹೌದಾ, ಫುಲ್ ಕೆಲಸ ಮಾಡ್ತಾ ಮಾತಾಡ್ತಾ ಇದ್ದೀರಾ ಹೇಗೆ? ಅದು ಅಲ್ಲಿ ಕೆಲಸ ನಡೀತಾ ಇದೆ ಆಚೆ ಮನೆಯಲ್ಲಿ, ಅದಕ್ಕೆ ಸೌಂಡ್ ಬರ್ತದೆ. ಹೌದಾ, ಓಕೆ ಪರವಾಗಿಲ್ಲ. ಹಬ್ಬ ಇತ್ತಾ ಮನೆಯಲ್ಲಿ? ಹಬ್ಬ ಅಂತ ದೇವಸ್ಥಾನಕ್ಕೆ ಹೋದದ್ದು. ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಖುಷಿ ಆಯ್ತಾ? ರಾಘವೇಂದ್ರ ಮಠಕ್ಕೆ. ಓಕೆ, ಹೌದೌದು, ಇವತ್ತಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇತ್ತಲ್ಲ. ಹೌದೌದು, ಓಕೆ. ಹಾಗಾದ್ರೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ರಿ? ಮುಗಿಸ್ಕೊಂಡ್ ಬಂದ್ವಿ. ಓಕೆನಾ? ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ನೋಡಿದ್ದೆ. ಓಕೆ, ಇಷ್ಟ ಆಯ್ತಾ? ಇಷ್ಟ ಆಯ್ತು ಮೇಡಮ್. ಇಷ್ಟ ಆಯ್ತಾ? ನೋಡಿ, ಅದ್ರ ಲಕ್ಷ್ಮಿ ಪೆಂಡೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅದೇ. ಎಷ್ಟಿರ್ಬೋದು ಇದ್ರ ಬೆಲೆ? ಇದರ ಬೆಲೆ 7,85,000. 7,85,000ನಾ? ಸುಶೀಲಾ ಅವ್ರು ಹೇಳ್ತಾ ಇದ್ದಾರೆ ಸೂತ್ರಬೆಟ್ಟಿಂದ ಕರೆ ಮಾಡಿ. 7,85,000 ಅಂತ. ನೋಡೋಣ ಮ್ಯಾಮ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆ ಮೇಡಮ್. ಓಕೆನಾ? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಲ್ವಾ ನೀವು? 2-3 ಸಲ ಬಂದೆ. ಹೌದೌದು. ಖುಷಿ ಆಯ್ತಾ? ಖುಷಿ ಆಯ್ತು ಮೇಡಮ್. ಓಕೆನಾ? ಇಷ್ಟ ಆಯ್ತು ನಿಮಗೆ? ಯಾಕಂದ್ರೆ ನಾವು ಪುತ್ತೂರಲ್ಲಿ ಬೇರೆ ಬೇರೆ ಜ್ಯುವೆಲ್ರಿಗಳನ್ನ ನೋಡ್ತಾ ಇರ್ತೀವಿ. ಹೊಸ್ತು ಅಂದಾಗ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀವಿ. ಏನ್ ಹೇಳ್ತೀರಿ ನೀವು? ಇಲ್ಲ, ಹೋಗ್ಬೇಕಂತ ಅನಿಸ್ತದೆ. ಹೌದಾ? ಬೇರೆಯವ್ರಿಗೆ ಏನ್ ಹೇಳ್ತೀರಿ? ಹೋಗ್ಬಹುದಾ, ನೋಡ್ಬಹುದಾ, ಚಿನ್ನ ಹೇಗಿದೆ ಅಲ್ಲಿ? ಚಿನ್ನ ಅಂದ್ರೆ ನಾನು ಪರ್ಚೇಸ್ ಮಾಡಲಿಲ್ಲ, ಹಾ, ಆದ್ರೂ ಸಹ ಹೋಗ್ಬೋದು ಅಂತ ಹೇಳ್ಬೋದು. ಹೌದಾ? ಇಷ್ಟ ಆಯ್ತಾ? ಅಲ್ಲಿ ನೋಡಿ ಬಂದ ಚಿನ್ನ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆನಾ? ಅಲ್ಲಿ ಹೇಗಿದ್ದಾರೆ ಅಲ್ಲಿ ಎಂಪ್ಲಾಯ್ಸ್ ಎಲ್ಲ? ಎಂಪ್ಲಾಯ್ ತುಂಬಾ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದಾ? ತುಂಬಾ ಫ್ರೆಂಡ್ಲಿ ಅಲ್ವಾ? ತುಂಬಾ ಫ್ರೆಂಡ್ಲಿ. ಓಕೆ, ಸೂಪರ್ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಓಕೆ. ಎಸ್, ನೆಕ್ಸ್ಟ್ ಕಾಲರ್ ಕಂಟಿನ್ಯೂಸ್ ಆಗಿ ಎಂಗೇಜ್ ಟೋನ್ಗಳು ಬರ್ತಾ ಇದೆ. ಎಸ್, ಯಾರಿದು ನೆಕ್ಸ್ಟ್ ಕಾಲರ್? ಹೆಲೋ, ಚೈತನ್ಯ ಲಕ್ಷ್ಮಿ ಅವರು ಬೆಂಗಳೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ. ಎಸ್ ಮೇಡಮ್, ನಿಮ್ಗೆ ಹಬ್ಬ ಇತ್ತಾ? ಹೌದು. ಓಕೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೆ ಸರ್. ಥ್ಯಾಂಕ್ ಯು. ಏನ್ ಸ್ಪೆಷಲ್ ಇವತ್ತು? ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಇವತ್ತು? ಅಷ್ಟು ಗ್ರ್ಯಾಂಡ್ ಮಾಡಲ್ಲ ನಮ್ಮ ಮನೆಯಲ್ಲಿ. ಗ್ರ್ಯಾಂಡ್ ಇರ್ಲಿಲ್ವಾ? ಇಲ್ವಾ? ಸ್ವೀಟ್ ಇತ್ತಾ? ತಿಂದ್ರಾ? ಎಸ್. ಈಗ ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ನೋಡಿದೆ. ಇಷ್ಟ ಆಯ್ತಾ ಡಿಸೈನ್ ನಿಮಗೆ? ಓಕೆನಾ? ಎಷ್ಟಿರ್ಬೋದು ಇದ್ರ ರೇಟ್? 3,05,000. 3,05,000ನಾ? ಓಕೆ, ಚೈತನ್ಯ ಲಕ್ಷ್ಮಿ ಅವ್ರು ಹೇಳ್ತಾ ಇದ್ದಾರೆ 3,05,000 ಅಂತ. ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಓಕೆನಾ? ಅನೌನ್ಸ್ ಮಾಡ್ತೀವಿ ಎಷ್ಟಿದೆ ಇದ್ರ ಬೆಲೆ ಅಂತ, ಓಕೆನಾ? ಸರಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ಗೋಲ್ಡ್ ರೇಟ್ 14,710 ರೂಪಾಯಿ ಇದೆ ಪ್ರತಿ ಗ್ರಾಮಿಗೆ. ಹಾಗಾಗಿ ಒಂದ್ಸಲ ರೇಟ್ ಕಡೆಗೆ ಕೂಡ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಜೊತೆಗೆ ಒಂದು ಜ್ಯುವೆಲ್ರಿಯ ಡಿಸೈನನ್ನು ಕೂಡ ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಗೆಸ್ ಮಾಡಿ ಕಾಲ್ ಮಾಡಿ ಅದರ ನಿಖರವಾದ ಬೆಲೆಯನ್ನು ನಮಗೆ ತಿಳಿಸಿ. ಎಸ್, ನೆಕ್ಸ್ಟ್ ಕಾಲರ್ ಯಾರಿದು? ಹಲೋ, ಮಂಜುಳಾ ಅವರು ಹಿರೇಬಂಡಾಡಿಯಿಂದ. ನಮಸ್ತೆ ಮೇಡಮ್. ಓಕೆ, ಸೂಪರ್. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೇವೆ. ಚೆನ್ನಾಗಿದ್ದೀರಾ? ಫುಲ್ ಕೆಲಸ ಎಲ್ಲ ಮುಗಿಸಿ ಕೂತ್ರಾ ಹೇಗೆ?
ಹೌದೌದು ಟ್ರೈ ಮಾಡ್ತಾ ಇದ್ದಾರೆ ಒಂದು 20 ನಿಮಿಷದಿಂದ. ಹೌದಾ? ಗೊತ್ತಾಗ್ತಾ ಇದೆ, ನೀವೇ ಅನ್ಸುತ್ತೆ, ಎಂಗೇಜ್ ಟೋನ್ ಬರ್ತಾ ಇತ್ತು. ಹೌದಾ? ಓಕೆ ಓಕೆ ಓಕೆ. ಏನ್ ತಿಂದ್ರಿ? ಇನ್ನೂ ಇಲ್ಲ ನೈಟ್. ಹೌದಾ? ಹಬ್ಬ ಆಯ್ತಾ ನಿಮ್ಗೆ ವರಮಹಾಲಕ್ಷ್ಮಿ? ಹಬ್ಬ ನಾಡಿದ್ದು 28 ಐತೆ. 28ಕ್ಕ? ಹಾಗಾದ್ರೆ 28ಕ್ಕೆ ನಾನು ಕಾಯ್ತಾ ಇರ್ತೀನಿ, ನನ್ನ ಸ್ಪೆಷಲ್ ಇದ್ರೆ ಕಳಿಸಿ ಆಯ್ತಾ? ಆಯ್ತಾಯ್ತು. ಲಕ್ಷ್ಮಿಯನ್ನೇ ಕಳಿಸ್ಕೊಡ್ತೀರಾ ಹೇಗೆ? ನೋಡುವ. ಓಕೆ ಮೇಡಮ್, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ನೋಡ್ದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಲಕ್ಷ್ಮಿ ಮಿಂಚುತ್ತಾ ಇದ್ದಾರೆ ಪೆಂಡೆಂಟ್ ಅಲ್ಲಿ. ಹೌದೌದು ಅಲ್ವಾ? ಡಿಸೈನ್ ಕೂಡ ನೋಡಿ, ಫುಲ್ ನವಿಲಿದೆ ಹಾರ, ತುಂಬಾ ನವಿಲಿನ ಡಿಸೈನ್ ಇದೆ, ಸ್ವಲ್ಪ ಉದ್ದಕ್ಕೆ ಕೂಡ ಇದೆ ಹಾರ. ಎಷ್ಟಿರ್ಬೋದು ಮ್ಯಾಮ್ ಇದರ ರೇಟ್? 5,18,000. 5,18,000 ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್, ನೋಡೋಣ ಮ್ಯಾಮ್, ಗೊತ್ತಿಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟು ಅಂತ ರೇಟು. ಓಕೆನಾ? ಓಕೆ ಮಂಜುಳಾ ಅವರೇ, ಮಂಗಳೂರು ಜುವೆಲ್ಸ್ ಅಲ್ಲಿ ವಿಶೇಷವಾದಂಥ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನು ವೇಸ್ಟೇಜ್ ಅಲ್ಲಿ ಫ್ಲಾಟ್ 50% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ನಿಮಗೆ ಅಥವಾ ಯಾರಾದ್ರೂ ಚಿನ್ನ ತಗೊಳ್ಳೋರಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮ್ ಮಾಡಿ ಮ್ಯಾಮ್, ಒಂದ್ಸಲ ವಿಸಿಟ್ ಮಾಡ್ಬೋದಲ್ಲ ಮಂಗಳೂರು ಜುವೆಲ್ಸ್ಗೆ. ಓಕೆನಾ? ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾಲ್ ಮಾಡಿದ್ದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಶರತ್ ಅವರು ಮಡಂತ್ಯಾರಿಂದ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಿ? ಏನ್ ಸಮಾಚಾರ? ಎಲ್ಲ ಹೇಳ್ಬೇಕಮ್ಮ, ನಿಮ್ದು ಸಮಾಚಾರ. ನಮ್ದೇನಿದೆ, ನೀವೇನೋ ಸ್ಪೆಷಲ್ ಏನಾದ್ರು ಮಾಡಿದ್ರೆ ಇವತ್ತು? ಹೇಗೆ ಫ್ರೈಡೆ? ಇವತ್ತು ವರಮಹಾಲಕ್ಷ್ಮಿ ಪೂಜೆ ವ್ರತ ಉಂಟಲ್ಲ, ಇತ್ತಾ ನಿಮಗೆ? ನೀವು ಸೆಲೆಬ್ರೇಟ್ ಮಾಡಿ? ಓಕೆ, ಏನ್ ಇವತ್ತು ವ್ರತ ಏನ್ ಮಾಡಿದ್? ತಿಂದಿಲ್ವಾ ಏನು? ಮನೆಯಲ್ಲಿ ಎಲ್ಲ ವ್ರತ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ವಿ. ಹೌದಾ? ಹೌದು. ಹೊಟ್ಟೆಗೆ ಏನ್ ತುಂಬಿಸ್ಕೊಂಡ್ರಿ? ಒಟ್ಟಿಗೆ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಅಲ್ಲ, ಅನ್ನ ಇತ್ತು. ಹೌದಾ? ಮನೇಲಿ ಏನು ಮಾಡಿಲ್ವಾ ಸ್ಪೆಷಲ್ ಸ್ವೀಟ್ ಎಲ್ಲ? ಸ್ಪೆಷಲ್ ಸ್ವೀಟ್ ಎಲ್ಲ ಮಾಡಿದ್ದೇವೆ, ಪಾಯಸ ಮಾಡಿದ್ದೇವೆ, ಅವಲಕ್ಕಿ ದೇವರಿಗೆಲ್ಲ. ಅದು ನಮಗೂ ಕರಿಬೇಕಲ್ವಾ? ಬನ್ನಿ ಮೇಡಮ್, ಇನ್ನೊಮ್ಮೆ ಮಡಂತಿಯರಿಗೆ ಬರುವಾಗ ಬನ್ನಿ. ಅದಾ, ಅವಾಗ ಜೋರಾಗಿ ಹಬ್ಬ ಮಾಡ್ತೀರಾ? ಮಾಡುವ, ಏನು ಬನ್ನಿ ನೀವು ಮಡಂತಿಯರಿಗೆ ಅಂತ. ಹೌದು ಮೇಡಮ್. ಓಕೆ, ನೋಡಿದ್ರೆ ಇವತ್ತು ಹಾರ? ನೋಡಿದೆ ಮೇಡಮ್. ನೋಡಿದ್ರಾ? ಲಕ್ಷ್ಮಿ ಇದಾರಾ? ಲಕ್ಷ್ಮಿ ಹಾರ. ಹೌದೌದು, ಪೆಂಡೆಂಟ್ ಅಲ್ಲಿ ಲಕ್ಷ್ಮಿ ಇದ್ದಾರೆ, ಹಾರ ತುಂಬಾ ನವಿಲಿದೆ. ಹೌದು ಮೇಡಮ್. ಅಲ್ವಾ? ಸೂಪರ್ ಆಗಿರೋ ಡಿಸೈನ್ ತೋರಿಸ್ತಾ ಇದ್ದಾರೆ ಮಂಗಳೂರು ಜುವೆಲ್ಸ್ ಅವರು. ಓಕೆ, ರೇಟ್ ಹೇಳೋದಾ ಸರ್? 6,70,000. 6,70,000. ಎಸ್, ಶರತ್ ಅವ್ರು ಹೇಳ್ತಾ ಇದ್ದಾರೆ 6,70,000 ಇರಬಹುದು ಅಂತ. ಓಕೆ ಸರ್, ನೋಡೋಣ. ಓಕೆನಾ? ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ, ನೋಡಿ ಕಾರ್ಯಕ್ರಮ ಕೊನೆವರೆಗೂ. ಓಕೆ ಮೇಡಮ್, ಆಯ್ತು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಬ್ಬದ ನಡುವೆ ಕೂಡ ಕಾಲ್ ಮಾಡಿದಿರಿ ಅಲ್ವಾ, ನೆನ್ಪಿಟ್ಕೊಂಡು. ವರಮಹಾಲಕ್ಷ್ಮಿ ಪ್ರಯುಕ್ತ ನಿಮಗೆ ಶುಭಾಶಯ ಮೇಡಮ್. ಅಯ್ಯೋ, ನಿಮಗೂ ಕೂಡ ನಿಮ್ಮ ಮನೆಯವ್ರಿಗೂ ಕೂಡ ಹೇಳಿ ನಾವು ನಿಮ್ಗೆ ಶುಭಾಶಯ ತಿಳಿಸಿದ್ವಿ ಅಂತ. ಓಕೆನಾ? ಓಕೆ, ಲಕ್ಷ್ಮಿ ಬರ್ಲಿ, ಬಂದ್ರೆ ನಮಗೂ ಸ್ವಲ್ಪ ಕಳಿಸ್ಕೊಡಿ. ಓಕೆನಾ? ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಓಕೆ. ನೆಕ್ಸ್ಟ್ ಕಾಲರ್ ಯಾರಿದು? ಹಲೋ, ನಮಸ್ತೆ, ಫಮೀದಾ ಅವರು ಬಿಸಿ ರೋಡಿಂದ. ಹೌದು ಮೇಡಮ್. ಎಸ್ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ. ನೋಡಿದ್ರ ಕಾರ್ಯಕ್ರಮ ಈ ಮೊದಲು? ನೋಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆನಾ? ಮಂಗಳೂರು ಜುವೆಲ್ಸ್ ಅವರು ಪ್ರತಿ ವಾರ ಕೂಡ ಒಂದು ಯುನೀಕ್ ಡಿಸೈನ್ ಇರುವಂತಹ ಚಿನ್ನದ ಸರ್ವ ಅಥವಾ ಬ್ರಾಸ್ಲೈಟ್ ಹೀಗೆ ತೋರಿಸ್ತಾನೆ ಇದ್ದಾರೆ. ನೋಡ್ತಾ ಇದೀವಿ, ಒಂದು ಸ್ಪೆಷಲ್ ಆಗಿರೋ ಡಿಸೈನ್ ಇರುತ್ತೆ ಮಂಗಳೂರು ಜುವೆಲ್ಸ್ ವತಿಯಿಂದ. ಸೊ ಇವತ್ತು ಕೂಡ ಒಂದು ತುಂಬಾ ಚೆನ್ನಾಗಿರುವಂತ ಡಿಸೈನ್ ಅನ್ನ ತೋರಿಸ್ತಾ ಇದ್ದಾರೆ. ಹೌದು ಮೇಡಮ್. ಓಕೆನಾ? ನಿಮಗೆ ಇಷ್ಟ ಆಯ್ತಾ ಡಿಸೈನು? ಬಟ್ ಲಕ್ಷ್ಮಿ ಇದಾರಲ್ಲ ಅಲ್ವಾ? ಚೆನ್ನಾಗಿದೆ ಡಿಸೈನ್. ಚೆನ್ನಾಗಿದ್ಯಾ? ಓಕೆ. ಮಂಗಳೂರು ಜುವೆಲ್ಸ್ ಅಲ್ಲಿ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕೂಡ ನಮ್ಮ ಇಷ್ಟದ ಡಿಸೈನ್ ಅಲ್ಲಿ ಸಿಗುತ್ತೆ ಮ್ಯಾಮ್. ಇಲ್ಲಾಂದ್ರೆ ನಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು ಅಂತಂದ್ರೆ ಅದರ ತೂಕ ಜಾಸ್ತಿ ಬೇಕಾಗುತ್ತೆ ಚಿನ್ನ ಅಂತ ಅನ್ಕೊಂಡ್ರು ಕೂಡ ಲೈಟ್ ವೆಯ್ಟ್ ಅಲ್ಲಿ ಆ ಡಿಸೈನ್ ಅನ್ನ ಮಂಗಳೂರು ಜುವೆಲ್ಸ್ ಅವರು ಮಾಡ್ಕೊಡ್ತಾರೆ. ಆ ತರದ್ದು ಏನಾದ್ರೂ ಪ್ಲಾನಿಂಗ್ ಇದ್ರೂ ಕೂಡ ನೀವು ನೋಡ್ಬೋದು, ಅವ್ರನ್ನ ಸಂಪರ್ಕಿಸಬಹುದು. ಓಕೆ. ಎಸ್, ಇವತ್ತಿನ ಒಂದು ಹಾರದ ರೇಟ್ ಎಷ್ಟಿರ್ಬೋದು ಮ್ಯಾಮ್? ಅದ್ರದ್ದು 12.5 ಲಕ್ಷ. 12.5 ಲಕ್ಷ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಫಮೀದ್ ಅವ್ರು. ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟು ಅಂತ. ಓಕೆನಾ? ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೇನೆ. ಗೊತ್ತಾಗ್ತಾ ಇದೆ, ತುಂಬಾ ನೋಡಿ ಅಲ್ಲಿ ಕೇಳಿಸ್ತಾ ಇದೆ, ನಿಮ್ ಜೊತೆ ಮಾತನಾಡ್ತಾ ಇದ್ರು ಬೇರೆಯವರ ಟ್ರೈ ಗೊತ್ತಾಗ್ತಾ ಇದೆ ಎಷ್ಟು ಎಂಗೇಜ್ ಬರ್ತಾ ಇದೆ ಕಾಲ್ ಅಂತ.
ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದ್ಲೇ ಕಾದು ಕೂತಾ ಇದ್ದೀನಿ, ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಓ ಸೂಪರ್, ನೀವು ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಕಾಯ್ತಾ ಇರ್ತೀರಾ? ಹೌದು ಮೇಡಮ್. ಓಕೆ, ಇಷ್ಟ ಆಗ್ತಿದೆ ಹಾಗಾದ್ರೆ ನಿಮ್ಗೆ ಕಾರ್ಯಕ್ರಮ? ಹೌದು ಮೇಡಮ್. ಹೌದಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ವೇಟ್ ಮಾಡಿ ಕಾಲ್ ಮಾಡ್ತೀರಾ, ಮಾತಾಡ್ತೀರಾ ಅಂತಂದ್ರೆ ನಮಗೂ ತುಂಬಾ ಖುಷಿನೇ. ಓಕೆನಾ? ನಿಮ್ಮಂತ ಕಾಲರ್ಸ್ ಇಂದ ಪ್ರೋಗ್ರಾಮ್ ಕೂಡ ತುಂಬಾ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಮತ್ತೆ ನನಗೆ ಫೀಡ್ಬ್ಯಾಕ್ ಕೊಡಿ ಮ್ಯಾಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ ಹೆಲೋ ಹಲೋ, ಜಯಲಕ್ಷ್ಮಿ ಅವರು ಕಾವು ಇಂದ. ಹೌದು. ಓಕೆ, ನೀವೆಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ? ಹೌದಾ? ಗ್ಯಾಸ್ ಅಲ್ಲಿ ಏನು ಇಟ್ಟಿಲ್ಲಲ್ಲ? ಇಟ್ಟಿಲ್ವಾ? 6 ಗಂಟೆಗೆ ಕೂತಿದ್ದೀರಾ? 6:15 ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ರೆಡಿ ಆಗಿದ್ದೀರಿ ನೀವು? ಹೌದು. ಹೌದಾ? ಓಕೆ, ಹೇಗಿದೆ ಇವತ್ತಿನ ಡಿಸೈನ್? ಡಿಸೈನ್ ಚಂದ ಉಂಟು. ಚಂದ ಉಂಟು ನೋಡಿ. ಲಕ್ಷ್ಮಿ ನೋಡಿ ನಿಮ್ಮನ್ನು ಕರೀತಾ ಇದ್ದಾರೆ, ಬನ್ನಿ ಬನ್ನಿ ಅಂತ. ಹೌದು ಅಲ್ವಾ? ನಾವು ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಲಕ್ಷ್ಮಿಯನ್ನ ನಾವು ಬನ್ನಿ ಬನ್ನಿ ಅಂತಿದೀವಿ ಅಲ್ವಾ? ಹೌದು. ಹಬ್ಬ ಮಾಡಿದ್ರ ನೀವು? ಹಬ್ಬ ಮಾಡ್ದೆವು. ಹೌದಾ? ಏನ್ ಮಾಡಿದ್ರಿ ಸ್ಪೆಷಲ್? ಸ್ಪೆಷಲ್ ಮನೆಯದೆಂತ ಮಾಡ್ಲಿಲ್ಲ. ಟೆಂಪಲ್ಗೆ ಹೋದ್ರಾ? ಹೌದು. ಓಕೆ, ಲಕ್ಷ್ಮಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆಯ್ತು. ಓಕೆನಾ? ಇವತ್ತೆಷ್ಟು ಇದ್ರ ರೇಟ್ ಅಂತ ಹೇಳದಾ? ಹೇಳ್ತೇನೆ. ಎಷ್ಟು? 4,17,000. 4,17,000ನಾ? 15. ಓ, 4,15,000 ಅಂತೆ. ಜಯಲಕ್ಷ್ಮಿ ಅವ್ರು ಹೇಳ್ತಾ ಇದ್ರೆ. ನೋಡೋಣ ಮೇಡಮ್ ಎಷ್ಟಿದೆ ಇದ್ರ ರೇಟ್ ಅಂತ. ಓಕೆನಾ? ಆಯ್ತು. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನಾವು ಅನೌನ್ಸ್ ಮಾಡ್ತೀವಿ, ನೋಡಿ ಕಾರ್ಯಕ್ರಮ ಕೊನೆವರೆಗೂ. ಓಕೆ? ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಾತಾಡಿಸ್ತೀನಿ. ಹೆಲೋ ಹೆಲೋ ಹೆಲೋ, ಗಿರಿಜಾ ಅವರೇ ನಮಸ್ತೆ. ಬೆಳ್ಳಾರಿಯಿಂದ ಕಾಲ್ ಮಾಡಿದ್ದಾರೆ ಗಿರಿಜಾ ಅವರು. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು? ನಾನು ಸೂಪರ್ ಆಗಿದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಸೇಮ್ ಟು ಯು. ಓಕೆ, ಥ್ಯಾಂಕ್ ಯು. ಹೇಗಿತ್ತು ಹಬ್ಬ? ಜೋರಾ? ಇಲ್ಲ, ನೆಕ್ಸ್ಟ್ ಶುಕ್ರವಾರ ಮಾಡ್ತೀರಾ? ಹೌದು. ಓಕೆ, ಪರವಾಗಿಲ್ಲ. ಹಾಗಾದ್ರೆ ನಾವು ಬರ್ಬೋದು ನೆಕ್ಸ್ಟ್ ಶುಕ್ರವಾರ ನಿಮ್ಮ ಮನೆಗೆ, ಬಳ್ಳಾರಿ. ಎಲ್ಲರೂ ಬನ್ನಿ. ಬಳ್ಳಾರಿಗೆ ಏನ್ ಸ್ಪೆಷಲ್ ಮಾಡ್ತೀರಿ? ನೋಡ್ಬೇಕು ಏನಂತ. ಓಕೆ, ಪರವಾಗಿಲ್ಲ. ಲಕ್ಷ್ಮಿಗೆ ಒಂದು ಚಂದದ ಪೂಜೆ ಮಾಡ್ತೀರಿ, ಅವರ ಬ್ಲೆಸ್ಸಿಂಗ್ಸ್ ಆದ್ರೂ ನಮಗೆ ಸಿಗ್ಲಿ. ನಾವು ಮನೆಗೆ ಬಂದಿಲ್ಲ ಅಂತಂದ್ರೂ ನಮಗೂ ಪ್ರೇ ಮಾಡಿ. ಓಕೆನಾ? ಓಕೆ ಓಕೆ ಮೇಡಮ್. ಓಕೆ, ಏನು? ಖಂಡಿತ ಮಾಡ್ತೀರಾ? ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ನೀವು ಅಷ್ಟೊಂದು ಖುಷಿಯಲ್ಲಿ ಹೇಳಿದ್ರಲ್ಲ. ಓಕೆನಾ? ಇವತ್ತಿನ ಆಭರಣ ನೋಡಿದ್ರಾ? ನೋಡಿದ್ದೇವೆ. ಇಷ್ಟ ಆಯ್ತಾ ಡಿಸೈನು? ತುಂಬಾ ಇಷ್ಟ ಆಯ್ತು. ಲಕ್ಷ್ಮಿ ನೋಡಿ ಹೆಂಗಿದ್ದಾರೆ ಅಂತ. ಹೌದು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಆಭರಣ ಅಂತಂದ್ರೆ. ಒಂದು ಯುನೀಕ್ ಡಿಸೈನ್ ಇದೆ, ಸಂಪೂರ್ಣವಾಗಿ ಹಾರದಲ್ಲಿ ನವಿಲಿದೆ. ಓಕೆನಾ? ಜೊತೆಗೆ ಲಕ್ಷ್ಮಿ ಇರುವಂತಹ ಪೆಂಡೆಂಟ್ ಇದೆ. ಸ್ವಲ್ಪ ಆ ಹಾರ ಉದ್ದಕ್ಕೆ ಕೂಡ ಇದೆ ನೋಡಿ. ಒಂದು ಯಾವುದಾದ್ರೂ ಒಂದು ಫಂಕ್ಷನಿಗೆ ನಾವು ಒಂದು 25 ಜ್ಯುವೆಲ್ರಿಗೆ ಹಾಕೊಳ್ಳೋದಕ್ಕಿಂತ ಒಂದು ಜ್ಯುವೆಲ್ರಿ ತುಂಬ ಚೆನ್ನಾಗಿ ಒಪ್ಪುತ್ತೆ. ಜೊತೆಗೆ ಒಂದು ರಿಚ್ ಲುಕ್ಕನ್ನು ಕೂಡ ಕೊಡುತ್ತೆ. ಒಂದು ಯಾವುದೇ ಫಂಕ್ಷನ್ಗೆ ಕೂಡ ಒಂದು ಹಾರ ಇದ್ರೂ ಸಾಕು, ಅಷ್ಟು ಚೆನ್ನಾಗಿರುವಂಥ ಒಂದು ಲುಕ್ ಕೊಡುತ್ತೆ ಅಲ್ವಾ? ಎಸ್ ಮೇಡಮ್. ಹೇಳೋದಾದ್ರೆ ಬೆಲೆ ಎಷ್ಟು ಅಂತ? ಇದರದ್ದು 7,20,000. 7,20,000. 7,20,000ನಾ? ಗಿರಿಜಾ ಅವರು ಬೆಳ್ಳಾರಿಯಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಆಭರಣದ ಬೆಲೆ 7,20,000 ಅಂತ. ಹೆಲೋ ಓಕೆ ಓಕೆ ಗಿರಿಜಾ ಅವರೇ, ನೋಡೋಣ ಎಷ್ಟಿದೆ ಇದು. ಇನ್ನೇನು ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂತು, ಇನ್ನೇನು ಸ್ವಲ್ಪ ಒಂದು 5-10 ನಿಮಿಷಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ರೇಟ್ ಇದ್ರದ್ದು ಅಂತ. ಓಕೆ, ಜ್ಯುವೆಲ್ರಿಯ ಡಿಸೈನ್ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ಗಿರಿಜಾ ಅವರು. ಸೊ ಇನ್ನಷ್ಟು ಚೆನ್ನಾಗಿರುವಂತಹ ಡಿಸೈನ್ಗಳು ಮಂಗಳೂರು ಜ್ಯುವೆಲ್ಸಲ್ಲಿ ನಮಗೋಸ್ಕರ ಕಾಯ್ತಾ ಇದೆ. ಒಂದ್ಸಲ ವಿಸಿಟ್ ಮಾಡೋಣ, ಅಲ್ಲಿರುವಂತಹ ಜ್ಯುವೆಲ್ರಿಯ ಡಿಸೈನ್ಗಳನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್
ಎಸ್, ಇದೀಗ ಕಾರ್ಯಕ್ರಮ ನಮ್ಗೆ ಗೊತ್ತು ಕಂಟಿನ್ಯೂಸ್, ಕೆಲವರು ಪಾಪ 6 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀವಿ, ಕಂಟಿನ್ಯೂಸ್ ಟ್ರೈ ಮಾಡ್ತಾ 1 ಗಂಟೆಯಿಂದ ಕೂಡ ಕರೆಗೋಸ್ಕರ ಕನೆಕ್ಟ್ ಆಗಬೇಕು ಅಂತ ಕಾಯ್ತಾ ಇರ್ತೀರಿ. ನಮಗೂ ಅರ್ಥ ಆಗುತ್ತೆ ನೀವೆಷ್ಟು ಟ್ರೈ ಮಾಡ್ತಾ ಇರ್ತೀರಿ ಕಾಲ್, ಯಾಕಂದರೆ ಎಂಗೇಜ್ ಟೋನ್ ಯಾವ ಥರ ಕೇಳಿಸ್ತಾ ಇರುತ್ತೆ ಅಂತ ಮಾತಾಡೋದಕ್ಕೂ ಆಗೋದಿಲ್ಲ. ಎಸ್, ನಮ್ಮ ಲಾಸ್ಟ್ ಕಾಲರ್ ಇದೀಗ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಲಾಸ್ಟ್ ಕಾಲರ್ ಅಂತ ನೋಡೋಣ. ಹೆಲೋ ಹಲೋ, ಜ್ಞಾನೇಶ್ ಅವರು ಆರ್ಲಪ್ಪದವಿಂದ. ಹೌದು ಸರ್ ನಮಸ್ತೆ. ನಮಸ್ತೆ. ಏನು ಎಕ್ಸಾಮ್ ಎಲ್ಲ ಮುಗೀತಾ? ಎಕ್ಸಾಮ್ ಎಲ್ಲ ಮುಗಿತು, ಬಂತು. ಬಂತಾ? ಮುಗೀತಾ ಬಂತಾ ಅಲ್ಲ ಮುಗಿಸ್ಕೊಂಡು ಬಂದ್ರ? ಮುಗೀತಾ ಇನ್ನು ನಾಳ್ದುಂಟು. ನಾಳ್ದುಂಟು ಬಿಡಿ, ಸ್ಕೂಲ್ ಅಂದ್ಮೇಲೆ ಇರ್ತದಲ್ಲ ಅವಾಗ. ಹೌದು ಅಲ್ವಾ? ಓಕೆ, ಸೂಪರ್ ಆಗಿ ಓದ್ಕೊಂಡ್ರ ಹೇಗೆ? ಓದ್ಕೊಂಡಿದೆ. ಹೌದಾ? ಚಿನ್ನ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಇದೆ. ಏನು ಮ್ಯಾಮಿಗೆ ಏನಾದ್ರು ಕೊಟ್ಟು ಇಂಪ್ರೆಸ್ ಮಾಡ್ತೀರಾ? ನೋಡ್ಬೇಕು. ಓಹೋ, ಉದಾರ ಮನಸ್ಸು ನಿಮ್ದು. ಆಯ್ತು, ಯಾವ ಕ್ಲಾಸ್ ನೀವು? ನಾವು 9th. 9th? ಓಕೆ, ಕಾಲ್ ಮಾಡಿದಿರಿ. ಚಿನ್ನ ನೋಡಿದ್ರ ಇವತ್ತಿದ ಆಭರಣ? ನೋಡಿದೆ. ಅಮ್ಮ ಹೇಳೋದಾ ನೀನೇ ಕಾಲ್ ಮಾಡು ಅಂತ? ಹೌದು. ಹೌದಾ? ಓಕೆ, ನೀವು ಸರಿಯಾಗಿ ನೋಡ್ತೀರಾ ಇಲ್ವಾ ಜ್ಯುವೆಲ್ರಿಯನ್ನ? ನಾವು ನೋಡಿದೆ. ಓಕೆ, ಇಷ್ಟ ಆಯ್ತಾ ಅಮ್ಮನಿಗೆ? ಅಮ್ಮನಿಗೆ ಇಷ್ಟ ಆಗಿದೆ. ಎಷ್ಟೀಗ ರೇಟು? 9.5 ಲಕ್ಷ ಇರ್ಬೋದು ಅಂತ ಹೇಳಿದ್ರು. ಅಷ್ಟು ಹೇಳಿದ್ರಾ? ಆಯ್ತಪ್ಪ, ನಾವು ಹೇಳ್ತೀವಿ ಹಾಗೆ. 9.5 ಲಕ್ಷ ಇರಬಹುದಂತೆ, ಜ್ಞಾನೇಶ್ ಅವರ ಅಮ್ಮ ಹೇಳಿದ್ರಂತೆ. ಓಕೆನಾ? ಓಕೆ ಜ್ಞಾನೇಶ್ ಅವರೇ, ಕಾಲ್ ಮಾಡಿದ್ದಕ್ಕೆ ಪರವಾಗಿಲ್ಲ. ಅಮ್ಮ ಹೇಳಿದ್ರು ಅಂತ ಮಾಡ್ತಿರಲ್ಲ ಪ್ರೀತಿಯಲ್ಲಿ, ಅದೇ ಒಂಥರ ಖುಷಿ. ಯಾಕಂದರೆ ಈಗಿನ ಮಕ್ಕಳು ಹೇಳಿದ್ದೆ ಕೇಳಲ್ಲ ಅಂತಂದರೆ ಪರವಾಗಿಲ್ಲ. ಅಮ್ಮನಿಗೆ ಈ ರೀತಿ ಆದರೂ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಜ್ಞಾನೇಶ್ ಅವರೇ. ನೋಡೋಣ, ನೀವು ಲಾಸ್ಟ್ ಕಾಲರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ನಿಜವಾದ ಬೆಲೆ ಎಷ್ಟು ಅಂತ ಹೇಳ್ತೀವಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬ ಚೆನ್ನಾಗಿ ಕಾಲ್ ಮಾಡಿದರು, ಬೇರೆ ಬೇರೆ ರೇಟನ್ನು ಕೂಡ ಹೇಳಿದರು. ಜೊತೆಗೆ ಇವತ್ತಿನ ಆಭರಣ ಕೂಡ ನಮಗೂ ಅನಿಸುತ್ತೆ, ಯಾಕಂದ್ರೆ ನಮ್ಮ ಕಾಲರ್ಸ್ ಕೂಡ ಹೇಳಿದ್ರು ತುಂಬ ಯುನೀಕ್ ಆಗಿದೆ ಡಿಸೈನ್, ತುಂಬ ಚೆನ್ನಾಗಿರುವಂಥ ಡಿಸೈನ್. ನಾನು ಆಗಲೇ ಹೇಳಿದೆ, ಒಂದು ಹಾರ ಎಲ್ಲ ಸಮಾರಂಭಗಳನ್ನು ಮುಗಿಸಬಹುದು, ಅಷ್ಟು ಚೆನ್ನಾಗಿದೆ ಹಾರ. ಡಿಸೈನ್ ಕೂಡ ತುಂಬ ಯುನೀಕ್ ಆಗಿದೆ. ಒಂದು ಹಾರ ಹಾಕ್ಕೊಂಡ್ರೂ ಕೂಡ ಆ ರಿಚ್ನೆಸ್ ಎದ್ದು ಕಾಣಿಸುತ್ತೆ. ಜೊತೆಗೆ ಮಂಗಳೂರು ಜ್ಯುವೆಲ್ಸಲ್ಲಿ ಇನ್ನೂ ಕೂಡ ಅತ್ಯಂತ ಅದ್ಭುತವಾದಂಥ ವಿನ್ಯಾಸ ಇರುವಂತಹ ಲೈಟ್ ವೇಟ್ ಜ್ಯುವೆಲ್ರಿಗಳಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ಮಂಗಳೂರು ಜ್ಯುವೆಲ್ಸಲ್ಲಿ ಇರುವಂತಹ ಆಭರಣಗಳನ್ನು ನೋಡಿ. ನಿಮಗಿಷ್ಟವಾದಂತಹ ಆಭರಣ ಅಥವಾ ಯಾವುದಾದ್ರೂ ಡಿಸೈನ್ ಇದ್ರೂ ಕೂಡ ಅಲ್ಲಿ ನಿಮಗೆ ಡಿಸ್ಕಸ್ ಮಾಡಬಹುದು, ನೀವು ಆರ್ಡರ್ ಮಾಡಬಹುದು, ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಎಸ್, ನಮಗೆ ಈಗ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂತು. ಬೆಂಗಳೂರು, ಮಂಗಳೂರು, ಬೇರೆ ಬೇರೆ ಕಡೆಯಿಂದ ತುಂಬ ಜನ ಕಾಲರ್ಸ್ಗಳು ಕರೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಾಗ ಒಂದ್ಸಲ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟಿರ್ಬೋದು ಇದರ ಬೆಲೆ ಅನ್ನೋದು ಕೂಡ. ಯಾಕಂದರೆ ಕೆಲವರಿಗೆ ರೇಟ್ ಎಷ್ಟಿದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಜಾಸ್ತಿ ಇರುತ್ತೆ. ಯಾಕಂದರೆ ತಗೊಳ್ಳುವಂಥ ಪ್ಲ್ಯಾನ್ ಇದ್ದರೂ ಕೂಡ, ಅಥವಾ ಅವ್ರಿಗೂ ಒಂದು ಏನಾದರೂ ಹೊಸ ಜ್ಯುವೆಲ್ರಿ ಮಾಡ್ಕೊಳ್ಬೇಕು ಅಂತ ಇದ್ರೂ ಕೂಡ ಮಂಗಳೂರು ಜ್ಯುವೆಲ್ಸಲ್ಲಿ ಇಂತಹ ಆಭರಣಕ್ಕೆ ಎಷ್ಟು ರೇಟ್ ಇರುತ್ತೆ ಅನ್ನುವಂಥ ಐಡಿಯಾಸ್ ಕೂಡ ಬರ್ತಾ ಹೋಗುತ್ತೆ. ಎಸ್, ಅದರ ಜೊತೆಗೆ ಮಾನ್ಸೂನ್ ಆಫರ್ಗಳು ಕೂಡ ಇದೆ. ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ ಒಂದು ವೇಸ್ಟೇಜಲ್ಲಿ ಫ್ಲ್ಯಾಟ್ 50% ಡಿಸ್ಕೌಂಟನ್ನು ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿಭಿನ್ನವಾದಂತಹ ಸ್ಕೀಮ್ಗಳಿದೆ. ಜೊತೆಗೆ ಅಲ್ಲಿ ಕೂಡ ನಿಮಗೆ ಅದೃಷ್ಟ ಪರೀಕ್ಷೆಗೆ ಒಂದೊಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಸ್, ಇದೀಗ ನಾವು ಈ ಆಭರಣದ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಎಸ್, ನೋಡೋಣ ಈ ಆಭರಣದಲ್ಲಿ ಎಷ್ಟು ಚಿನ್ನ ಇದೆ ಅನ್ನುವಂಥದ್ದು. ಜೊತೆಗೆ ನಾನು ಆಗಲೇ ಹೇಳಿದೆ, ಇವತ್ತಿನ ಒಂದು ಗ್ರಾಮಿನ ಬೆಲೆ 14,710 ರೂಪಾಯಿ. ಎಸ್, ಇದೀಗ ಈ ಒಂದು ಆಭರಣದ ತೂಕವನ್ನು ನೋಡುವಂತಹ ಸಮಯ. ಎಸ್, ಚಿನ್ನದ ತೂಕ 43 ಗ್ರಾಮ್ 310 ಮಿಲಿ ಇದೆ. ಎಸ್, ಇವತ್ತು ಈ ಒಂದು ಚಿನ್ನದ ಇವತ್ತು ತೋರಿಸಿರುವಂಥ ಆಭರಣದ ಬೆಲೆ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. 7,76,485 ರೂಪಾಯಿ. 7,76,485 ರೂಪಾಯಿ ಈ ಒಂದು ಆಭರಣದ ಬೆಲೆ. ಎಸ್, ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿ ಬೇರೆ ಬೇರೆ ರೀತಿಯಾದಂಥ ಬೆಲೆಯನ್ನು ಹೇಳಿದ್ದಾರೆ. ಎಸ್, ಇವತ್ತು ನಮ್ಮ ಲಕ್ಕಿ ವಿನ್ನರ್ ಯಾರು ಇದರ ನಿಖರವಾದ ಬೆಲೆಯನ್ನಂತೂ ಯಾರು ಹೇಳಿರಲ್ಲ, ಆದರೆ ಅದರ ಸಮೀಪ ಬೆಲೆಯನ್ನು ಯಾರು ಹೇಳಿದ್ದಾರೆ, ಇವತ್ತಿನ ಅದೃಷ್ಟವಂತರು ಯಾರು, ಲಕ್ಕಿ ವಿನ್ನರ್ ಯಾರು ಅಂತ ನೋಡುವಂತಹ ಸಮಯ. ಎಸ್, ಸುಶೀಲಾ ಅವರು ಸೂತ್ರಬೆಟ್ಟಿಂದ ಕರೆ ಮಾಡಿ ಈ ಒಂದು
ನೆಕ್ಲೆಸ್ನ ಬೆಲೆ, ನೆಕ್ಲೆಸ್ ಅಲ್ಲ ಉದ್ದದ ಹಾರನೇ ಇದೆ ಇದು, ನವಿಲಿಂದ ಪೋಣಿಸಿರುವಂತಹ ಡಿಸೈನ್ ಇರುವಂತಹ ಹಾರ ಜೊತೆಗೆ ಲಕ್ಷ್ಮಿ ಪೆಂಡೆಂಟ್ ಇದೆ. ಸುಶೀಲಾ ಅವರು ಸೂತ್ರಬೆಟ್ಟಿಂದ ಕರೆ ಮಾಡಿ ಹೇಳಿದ್ದಾರೆ 7,85,000 ಈ ಒಂದು ಹಾರದ ಬೆಲೆ ಅಂತ. ಎಸ್ ಸುಶೀಲಾ ಅವರೇ, ನಿಮಗೆ ಅಭಿನಂದನೆಗಳು. ಅದರ ಸಮೀಪ ಬೆಲೆಯನ್ನು ಗೆಸ್ ಮಾಡಿ ಹೇಳಿದ್ದೀರಿ. ಸೊ ಹಾಗಾಗಿ ನಮಗೊಂದು ಐಡಿಯಾ ಬಂತು ಈಗ ಇಂತಹ ಜ್ಯುವೆಲ್ರಿಗೆ ಎಷ್ಟು ಇರಬಹುದು ಅಂತ. ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ಚಿನ್ನದ ರೇಟ್ ಮತ್ತೆ ಮೇಲಕ್ಕೆ ಏರ್ತಾ ಇದೆ. ಸೊ ಹಾಗಿರುವಾಗ ಒಂದೊಳ್ಳೆ ಅವಕಾಶವನ್ನು ಮಂಗಳೂರು ಜ್ಯುವೆಲ್ಸ್ ಅವರು ನಮಗೋಸ್ಕರ ಮಾಡಿ ಕೊಡ್ತಾ ಇದ್ದಾರೆ. ಗ್ರಾಹಕ ಫ್ರೆಂಡ್ಲಿ ಆಗಿರುವಂಥ ಆಫರ್ಗಳಿದೆ ಮಂಗಳೂರು ಜ್ಯುವೆಲ್ಸಲ್ಲಿ. ಸೊ ಮಿಸ್ ಮಾಡದೆ ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮಿಷ್ಟದ ಆಭರಣವನ್ನು ತಗೊಳ್ಳುವಂಥ ಮನಸ್ಸು ಮಾಡಿ. ಜೊತೆಗೆ ಒಳ್ಳೆ ಸ್ಕೀಮ್ಗಳಿದೆ, ನಿಮಗೆ ಸೇರ್ಕೊಳ್ಬಹುದು. ಹಾಗೆ ಇನ್ನಷ್ಟು ಐಡಿಯಾಸ್ ಬೇಕು ಅಂತಂದ್ರೂ ಕೂಡ ನಿಮಗೆ ಮಂಗಳೂರು ಜ್ಯುವೆಲ್ಸಲ್ಲಿ ಸಿಗುತ್ತೆ. ನಿಮಗೆ ಇಷ್ಟವಾದ ಡಿಸೈನ್ ಇದ್ರೂ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ, ಎಸ್ ಇಷ್ಟು ಹೊತ್ತು ನಮಗೆ ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಹಾಗೆ ಇವತ್ತಿನ ಆಭರಣ ಬಗ್ಗೆ ತಿಳಿಸ್ಕೊಟ್ಟಿರುವಂಥ ದಿವ್ಯಾ ಅವ್ರಿಗೆ ಥ್ಯಾಂಕ್ಸ್ ಹೇಳುವಂಥ ಸಮಯ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ಶುಕ್ರವಾರ 6:30ಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಮಿಸ್ ಮಾಡದೆ ಕಾರ್ಯಕ್ರಮ ನೋಡಿ ನಮ್ಗೆ ಕಾಲ್ ಮಾಡಿ ನಾವು ತೋರಿಸುವಂಥ ಆಭರಣದ ಬೆಲೆಯನ್ನು ಗೆಸ್ ಮಾಡಿ ನಮಗೆ ಹೇಳಿ. ಎಸ್ ಮತ್ತೆ ಮುಂದಿನ ಶುಕ್ರವಾರ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ಥ್ಯಾಂಕ್ ಯು.